Dance, mommy dance. 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 ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕರ್ನಾಟಕದ ತಾಯಂದರಿಗೆ ನಿರ್ಮಾಣವಾದಂತಹ ಈ ವೇದಿಕೆ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮಕ್ಕೆ ನಮ್ಮ ಟಿವಿಯ ಎಲ್ಲಾ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಖಂಡಿತವಾಗ್ಲೂ ಈ ಒಂದು ವೇದಿಕೆ ಇರುವಂಥದ್ದು ತಾಯಂದಿರಿಗೆ ಅಂತ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ತಾಯಂದಿರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ನೋಡಿ, ಮಹಿಳೆ ಅಂದರೆ ತಂದೆ ತಾಯಿಗೆ ಮಗನಾಗಿ ಸಂಸಾರದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಅದ್ರ ಜೊತೆಗೆ ಗಂಡನಿಗೆ ಹೆಂಡತಿಯಾಗಿ ಗಂಡನ ಹಿಂದೆ ನಿಂತು ಯಶಸ್ಸಿಗೆ ಕಾರಣೀಭೂತರಾಗಿರ್ತಾರೆ. ಅದೇ ರೀತಿ ಮಕ್ಕಳಿಗೆ ತಾಯಿಯಾಗಿ ಮಕ್ಕಳನ್ನ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡೋದ್ರಲ್ಲಿ ಪ್ರಮುಖವಾಗಿರುವಂಥ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಅಂತಹ ತಾಯಂದಿರಿಗೆ ಅವರು ಮನೋರಂಜನೆಯನ್ನ ಕೂಡ ಕೊಡ್ತಾರೆ ಅನ್ನುವಂಥ ಒಂದು ಸಂದೇಶವನ್ನ ನಮ್ಮೆಲ್ಲ ಕರಾವಳಿ ಕರ್ನಾಟಕದ ಜನತೆಗೆ ಕೊಡುವಂಥ ಒಂದು ವೇದಿಕೆ ದಟ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ವೇದಿಕೆ. ಸೂಪರ್ ಸೂಪರ್. ನೀವೆಲ್ಲ ಹೇಳುವಾಗ ಒಂದು ಮರ್ತು ಬಿಟ್ರಿ, ವೇದಿಕೆ ಮೇಲೆ ನಿಮಗೆ ಸಪೋರ್ಟ್ ಆಗಿ ನಿಂತಿರುವ ಒಂದು ಸ್ಟ್ರಾಂಗ್ ಮಮ್ಮಿ ನಿಮ್ ಜೊತೆ ಇದ್ದಾರೆ ಅಲ್ವಾ? ಎಸ್, ಅದೇ ನಮ್ಮ ಸ್ಫೂರ್ತಿ. ದಟ್ ಈಸ್ ಸೀನಿಯರ್ ಮಮ್ಮಿ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2. ಓಕೆ ವೀಕ್ಷಕರೇ, ನಮ್ಗೆಲ್ರಿಗೂ ಗೊತ್ತಿದೆ ರಾಜ್ಯದಾದ್ಯಂತ ಎಲ್ಲಾ ಕಡೆಯಿಂದ ಬಂದಂತ ನೂರಾರು ಮಮ್ಮೀಸ್ಗಳಲ್ಲಿ ಸಿಲೆಕ್ಟ್ ಆದಂತ ಟಾಪ್ 11 ಓನ್ಲಿ ಟಾಪ್ 11 ಕಂಟೆಸ್ಟೆಂಟ್ಸ್ ಇವತ್ತು ಸೆಮಿಫೈನಲ್ ರೌಂಡಿಗೆ ಬರ್ತಾ ಇದ್ದಾರೆ. ಈ ಸೆಮಿಫೈನಲ್ ರೌಂಡ್ ಅಲ್ಲಿ 2 ಸುತ್ತಿದೆ. ಈ ಸುತ್ತಿನಲ್ಲಿ ಗುಂಪು ಗುಂಪಾಗಿ ಅಂದ್ರೆ ಗ್ರೂಪ್ ಡ್ಯಾನ್ಸ್ ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ. ಅಂಡ್ ನೆಕ್ಸ್ಟ್ ರೌಂಡ್ ವಿಲ್ ಬಿ ಅ ಸೋಲೋ ಟಕ್ಕರ್ ರೌಂಡ್. ಓಕೆ, ಹಂಗಾದ್ರೆ ಖಂಡಿತವಾಗ್ಲೂ ಮನೋರಂಜನೆ ಕಾಯ್ತಾ ಇರುತ್ತೆ. ಗ್ರೂಪ್ ರೌಂಡ್ ಅಂದ್ರೆ ಮಮ್ಮೀಸ್ ಜೊತೆಗೆ ಬೇರೆ ಯಾರೋ ಇರ್ತಾರೆ. ಖಂಡಿತ ನಾನಲ್ಲ, ಜಡ್ಜಸ್ ಅಲ್ಲ, ನೀವು ಬಂದ್ರು ನಾವು ಮಾಡೋದಕ್ಕೆ ಬಿಡಲ್ಲ. ಹಾಗಾದ್ರೆ ಯಾರು ಅವ್ರವ್ರ ತಂಡ ಅವರಿಗೆ ಸಪೋರ್ಟ್ ಆಗಿ ಬರುತ್ತೆ. ಮ್ಯಾಕ್ಸಿಮಮ್ ಆಫ್ 8 ಮೆಂಬರ್ಸ್ ಅವ್ರಿಗೆ ಸಪೋರ್ಟ್ ಆಗಿ ಗ್ರೂಪ್ ಡಾನ್ಸರ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೇಕು ಅಂತಿಲ್ಲ. ಇಟ್ ಇಸ್ ಅ ರ್ಯಾಂಡಮ್ ಗ್ರೂಪ್ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ ದಿಸ್ ರೌಂಡ್ ಇಸ್ ಸೆಲೆಬ್ರೇಷನ್ ರೌಂಡ್. ಎಸ್, ಸೆಲೆಬ್ರೇಷನ್ ಅಂದ್ರೆ ಒಬ್ಬರೇ ಸೆಲೆಬ್ರೇಟ್ ಮಾಡಕ್ ಆಗಲ್ಲ. ನೀವು ಒಟ್ಟಾಗಿ ಕೂತ್ಕೊಂಡು ಎಸ್ ಕಮಾನ್ ಸೆಲೆಬ್ರೇಟ್ ಹೇಳ್ಬೋದು. ಸೊ ಇಟ್ ಇಸ್ ಅ ಗ್ರೂಪ್ ರೌಂಡ್. ಗ್ರೂಪ್ ಆಗಿ ಬಂದು ಅವರ ಸೆಲೆಬ್ರೇಷನ್ ಥೀಮ್ ನ ಪ್ರಕಾರವಾಗಿ ಬಂದು ಸೆಮಿಫೈನಲ್ ರೌಂಡ್ ಅಲ್ಲಿ ಪ್ರದರ್ಶನ ನೀಡಲಿಕ್ಕೆ ಮಮ್ಮೀಸ್ ರೆಡಿ ಆಗಿದ್ದಾರೆ. ಓಕೆ, ಗ್ರೂಪ್ ರೌಂಡ್ ಅಂದ್ಮೇಲೆ ಗ್ರೂಪ್ ಅಲ್ಲಿ ಜನರು ಇರ್ತಾರೆ. ಸೆಲೆಬ್ರೇಷನ್ ಅಂದ್ಮೇಲೆ ತಿನ್ನುವಂತ ವಿಚಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಖುಷಿ ಆಗುತ್ತೆ, ಹೊಟ್ಟೆಗೆ ಏನಾದರೂ ಸಿಗುತ್ತೆ ಅಂತ. ಅಂಡ್ ನೋಡಿ, ಈ ಒಂದು ವೇದಿಕೆ ತಾಯಂದ್ರಿಗೋಸ್ಕರ, ತಾಯಂದ್ರು ನಡೆಸುವಂತ, ತಾಯಂದ್ರು ಪಾಲ್ಗೊಂಡು ತಾಯಂದ್ರೆಲ್ಲ ಇರುವಂತ ಒಂದು ವೇದಿಕೆ. ತಾಯಂದ್ರ ಬಗ್ಗೆ ಏನಾದ್ರೂ ಖಂಡಿತವಾಗ್ಲೂ ಹೇಳಲೇಬೇಕು. ನಾನು ಯಾರೋ ಹೇಳಿರೋ ಅಂತ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ತುಂಬಾ ಯಾವಾಗ್ಲೂ ಹೇಳಿರುವಂತದ್ದು, ಕೇಳಿರುವಂತದ್ದು, ಓದಿರುವಂತದ್ದನ್ನೇ ನೋಡಿರುವಂತದ್ದು ಎಲ್ಲ ಹೇಳ್ತೀವಿ ನಾವು. ಅದನ್ನೇ ಹೇಳೋದು, ಆದ್ರೆ ಚೆನ್ನಾಗಿ ಹೇಳ್ತೀರಾ, ಹೇಳಿ ನೋಡೋಣ. ಖಂಡಿತ. ಅದೇನು ಅಂದ್ರೆ ಒಂದು ಮೆಸೇಜ್ ಬಂದಿದ್ದು, ತುಂಬಾನೇ ಹಾರ್ಟ್ ಟಚ್ ಆಯ್ತು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಒಂದು ಅರ್ಥ ಆಗುತ್ತೆ. ಅದೇನು ಅಂದ್ರೆ ಗಂಡನ ಜೊತೆ ಅಂದ್ರೆ ಗಂಡ ಹೆಂಡತಿಯ ಜೊತೆ ಜಗಳ ಆದಾಗ ಅಡಿಗೆ ಮಾಡದೆ ಊಟ ಮಾಡದೆ ಮಲಗೋಳು ಹೆಂಡತಿ. ಆದ್ರೆ ತಾಯಿ ಮಕ್ಕಳ ಮಧ್ಯದಲ್ಲಿ ಜಗಳ ಆದಾಗ ಅಡಿಗೆ ಮಾಡಿ ಊಟ ಮಾಡದೆ ಮಲಗೋಳು ತಾಯಿ. ನೋಡಿ, ಅದೇ ಒಂದು ತಾಯಿಗೆ ಅದೇ ರೀತಿ ಹೆಂಡತಿಗೆ ಇರುವಂತಹ ಒಂದು ವ್ಯತ್ಯಾಸ. ಕರೆಕ್ಟ್ ರೂಪೇಶ್, ನೀವು ಹೇಳುವಂತ ಮಾತು ಕರೆಕ್ಟ್ ಆಗಿ ಒಪ್ಪುವಂತ ಮಾತು. ಆದ್ರೆ ಹೆಚ್ಚಿನ ಜನರು ಹೇಳ್ತಾರೆ ಹೆಂಡತಿ 2ನೇ ತಾಯಿಯಾಗಿ ಬರ್ತಾಳೆ. ಅಷ್ಟೇ ಕೇರ್, ಅಷ್ಟೇ ಒಂದು ಲವಿಂಗ್ ಕಂಪ್ಯಾಷನ್ ಇರ್ಬೇಕಾದ್ರೆ ಮತ್ತೆ ಅದು ಹೆಣ್ಣೆ ಆಗಿರ್ತಾಳೆ. ಸೊ ಹೆಣ್ಣಿನ ಯಾವುದೇ ರೂಪ ಆಗಿದ್ರು ಅದು ಮಹತ್ವದ ರೂಪವೇ ಅಂತ ಹೇಳ್ಬೋದು. ಖಂಡಿತ. ಆದ್ರೂ ಗಂಡಸರನ್ನ ಬಿಟ್ಕೊಡಕ್ಕಾಗಲ್ಲ. ಕೆಲವರು ಗಂಡಸರಾಗಿದ್ದು ಕೂಡ ತಾಯಿಯ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಒಟ್ಟಿನಲ್ಲಿ ತಾಯಿ ಅನ್ನುವಂಥದ್ದು ಮುಖ್ಯ. ಆ ಪಾತ್ರ ವಹಿಸುವಂತದ್ದು ಅದು ಗಂಡಸಾಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. ಬಟ್ ತಾಯಿ ಅನ್ನುವಂತ ಪದದ ಅರ್ಥ ತಾಯಿ ಮಾತ್ರ. ಕರೆಕ್ಟ್. ನಮ್ಗೆ ಗೊತ್ತಿಲ್ಲ ಎಂತ ಪದಗಳು ನಮ್ಮ ಬಾಯಿಯಿಂದ ಬಂತು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾಕಂದ್ರೆ ಒಂದು ಕಾರ್ಯಕ್ರಮ ಇಷ್ಟೊಂದು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂತ ಇದ್ರೆ ಅದಕ್ಕೆ ಮೊದಲನೆಯ ಕಾರಣ ನಾನು ಅಂತ ನಾನೇ ಹೇಳ್ಕೊಳಕ್ಕಾಗಲ್ಲ. ನೀವು ಬೇಕು ಅಂತ ಇದ್ರೆ ಹೇಳ್ಕೊಳ್ಬಹುದು. ಆದ್ರೆ ನಿಜವಾದ ಕಾರಣ ನೀವು ಮುಂದೆ ನೋಡ್ತಾ ಇರುವಂತಹ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಇದೇ ರೀತಿ ಇರಬೇಕು. ಅಂಡ್ ಕಾರ್ಯಕ್ರಮ ಶುರು ಮಾಡೋಣ. ಸೊ ಶುರು ಮಾಡಬೇಕು ಅಂತ ಇದ್ರೆ ಮೊದಲನೇದಾಗಿ ತ್ರಿಮೂರ್ತಿಗಳು ಇರ್ಬೇಕು ನಮ್ಮ ಜೊತೆ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಆದದೆ ನಮ್ಮೆಲ್ಲರ ಪ್ರೀತಿಯ ಆರೋಗ್ಯ ವಿಚಾರಣೆಯ ಒಬ್ಬ ಡಾಕ್ಟರ್ ಅಂತ ಹೇಳಬಹುದು. ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಅರುಣ್ ಆಳ್ವಾಸ್. ವೆಲ್ಕಮ್ ಟು ದ ಶೋ ಸರ್. ಎಂಚಾಲಾರು super. He's always super rocking, and of course beautiful, the lady behind the two handsome men, Chirashri Anchan. Okay, welcome to the show.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮೆಲ್ಲರ ಪ್ರೀತಿಯ ಒನ್ ಆಫ್ ದ ಹ್ಯಾಂಡ್ಸಮ್ ಗೈ ಅಂತ ಹೇಳ್ಬೋದು ನೆಕ್ಸ್ಟ್ ಟು ಮೀ ಅಂಡ್ ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಎಲ್ಟನ್ ಮಾಸ್ಕರೇನಸ್. ವೆಲ್ಕಮ್ ಟು ದ ಶೋ. ಎಸ್ ಎಲ್ಟನ್ ಇರ್ನ ಕಾರೋಯ್ಪನಕ್ಕೆ ದುಂಬು ಒಂಚೂರು ಸೀರಿಯಸ್ ಪಾತ್ರ ಮತ್ತು ಪಾತ್ರೋಡು ಸೆಮಿಫೈನಲ್ಸ್ ಡುಲ್ಲ ಮಸ್ತ್ ಅಚೀವ್ಮೆಂಟ್ ಮಲ್ತಿನ ಅಂಚಿನ ಮಮ್ಮೀಸ್ ನಕ್ಲು ಸೆಮಿಫೈನಲ್ ಬೈದೇರು ಆಗ್ಲಿಕ್ಕೆ ದಾದ ಕೆವಿ ಪಾತ್ರ ಬಂದ್ಬರಿ. ಲಾಸ್ಟ್ ಟೈಮ್ ಲೈನ್ ಬಂದಿತ್ತೆ ಇತ್ತೆಲ್ಲ ಅವೇ ಸೇಮ್ ಥಿಂಗ್ ಬಂದಿಲ್ಲ ಸೆಮಿಫಿನಾಲೆ ವಿಚ್ ಈಸ್ 8 ಎಪಿಸೋಡ್ಸ್ ಆಯ್ ಬೊಕ್ಕ ನಮ್ಮ ಸೆಮಿಫೈನಲ್ ಬೈದ ಅಂತೂ 4 ಜನ ಎಲಿಮಿನೇಟ್ ಆದ ಪೇರೆಂಟ್ ಮಮ್ಮೀಸ್ ನಕ್ಲು ಎಲಿಮಿನೇಟ್ ಆದ ಈ ಮಂಚಿಗೆ ಬೈದ. ಸೊ ಐ ವುಡ್ ಸೇ first of all I would say all the best and again from on behalf of all 3 judges yanu onje panandille this time we will neglect judging nama encha malpanda very strictly malpa because it's a semi finale round and we have to push it to finals. It is not funny, so we'll not look after any emotions, drama or whatever said and done. Dancing etete malpar nama height marks scored bokka finale. So I hope everyone does a good job and all the very best to everyone. Okay, thank you so much. Thank and you. Yes, Rupesh, idek final the stage idu anchoring malpodundanda you have to be in good terms with Elton. Okay? is it Right. payment dar korpu ninge. anyways yalla oppu arla oppu but at the same time in hero special guest barpere news madetene Right. He our special guest in Epala Marapujaru. Yes, but for your kind information she's again a mummy. my god interesting. so ಅರೆ ಅಂತ ಇಂಥ ಮಮ್ಮಿ ಅಲ್ಲ. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 1 ನಮ್ಮ ಕರಾವಳಿಯಲ್ಲಿ ನಮ್ಮ ಟಿವಿಯಲ್ಲಿ ಎಷ್ಟು ಪಾಪ್ಯುಲರ್ ಆಗಿತ್ತೋ ಅದಕ್ಕಿಂತ ಜಾಸ್ತಿ ಪಾಪ್ಯುಲರ್ ಸೀಸನ್ 2 ಆಗ್ತಾ ಇದೆ. ಆದರೆ ಈ 2 ಕಾರ್ಯಕ್ರಮದ ಮಧ್ಯದಲ್ಲಿ ಸುವರ್ಣ ಚಾನೆಲ್ನಲ್ಲಿ ಸೈಡ್ ಟು ಡಾನ್ಸ್ ಅಂತ ಅಮ್ಮಂದಿರ ಅಡ್ಡ ಈ ಟ್ಯಾಗ್ ಲೈನ್ ಅಲ್ಲಿ ಆದಂತ ತಾಯಂದಿರ ಡಾನ್ಸ್ ರಿಯಾಲಿಟಿ ಶೋನ ಫಸ್ಟ್ ರನ್ನರ್ ಅಪ್ ವಿನ್ನರ್ okay ಮಂಗಳೂರಿನವರು ಇದೀಗ ಬೆಂಗಳೂರಿನಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಇದೀಗ ಚಿಗುರು ಅನ್ನೋಂಥ ಡಾನ್ಸ್ ಇನ್ಸ್ಟಿಟ್ಯೂಟ್ ಅನ್ನ ಬೆಂಗಳೂರಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ. She is going to be the guest judge of the semi-final round. So please welcome Sarita Prasad Kottari. Super. Thank you so much and welcome to Dance Mommy Dance Season 2. Thank you. ಸರಿತಾ ಮಸ್ತ್ ಖುಷಿ ಆಗೊಂಡು ಕುಡ್ಲದ ಟೆರಿಟರಿನ ರೆಪ್ರೆಸೆಂಟ್ ಮಲ್ತದ ಇರು ಸ್ಟೇಟ್ ಲೆವೆಲ್ದ ಒಂಜಿ ಕಾಂಪಿಟೇಷನ್ ವಿನ್ ಆತಾರೆ ಬೊಕ ಮೂಲ ಆಪನ ಒಂಜಿ ಕಾಂಪಿಟೇಷನ್ಗೆ ಕೂಡ ಗೆಸ್ಟ್ ಆದ ಬೈದಾರು ಎಂಕ್ಲೆಗ್ ಮಸ್ತ್ ಖುಷಿ ಆಗೊಂಡು. ವಾಟ್ ಡು ಯು ಫೀಲ್ ಅಬೌಟ್ ಡಾನ್ಸ್ ಮಮ್ಮಿ ಡಾನ್ಸ್? ಎಂಕ್ ಡಾನ್ಸ್ ಮಮ್ಮಿ ಡಾನ್ಸ್ ಪನ್ನಗ ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಯಾನ್ ತೂದಿತ್ತೆ ಯೂಟ್ಯೂಬ್ ವೀಡಿಯೋಸ್ ಪೂರ ತೂದಿತ್ತೆ ಎಂಕ್ಲೆನೆಟ್ ದುಂಬುಂದು ಆದಿತ್ತಂಡು ಅವಾಗ ಆತ್ ಗೊತ್ತಿಜಂಡು ಬೊಕ ನಡುಟೆ ಎಂಕ್ ಒಂಜಿ ಮೆಸೇಜಸ್ ತಿಕ್ಕದಿತ್ತನು ಇವನ್ ಇನ್ ಮ್ಯಾಂಗ್ಳೂರ್ ಇಂಚ ಆವೊಂದುಂಡು. ಸೊ ಐ ವಾಸ್ ವೆರಿ ಹ್ಯಾಪಿ ತೂಯರೆ ಮಸ್ತ್ ಖುಷಿ ಅಂಡ್ ಬೊಕ ಕೆಲವು ಯೂಟ್ಯೂಬ್ಸ್ ವೀಡಿಯೋ ತುಯ ಕಂಟೆಸ್ಟೆಂಟ್ಸ್ ಪೂರ ಎಡ್ಡೆ ಡಾನ್ಸ್ ಮಲ್ತಿತ್ತೇರು. ಸೊ ಇತ್ತ ಯಾನ್ ಒಂಜಿ ರನ್ನರ್ ಅಪ್ ಆದ ಇಡೇ ಬತ್ತದ ಗೆಸ್ಟ್ ಆದ್ ಬನ್ನಾಗ ಮಸ್ತ್ ಖುಷಿ ಆವೊಂದುಂಡು. ತುಕ ಎಂಚಿನ ಆಪುಂಡು ಬಂದು ಎಂಚ ಮಲ್ಪರಿ ಈ ಸಲದ ಕಂಟೆಸ್ಟೆಂಟ್ಸ್ ಅವನ್ ತೂವರೆ ವೈಟ್ ಮಾಡ್ತೊಂದುಲ್ಲಾರು ಬಟ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಈ ಎರಡನೇ ಪಾತ್ರ ಹೊಡೆದಿಜ್ಜಿ ಸಾರಿ ದಾದಾ ಬಂಡ ಮೇರೆ ಗರ್ಲ್ಸ್
Females are first. ಬಟ್ ಯಾನಾದ್ರು ಪೋದು ರೆಸ್ಟ್ ಮಾಡಿದ್ದು ಬರ್ಕಂದಿನಿ ಅಕಂದ್ರೆ ಆ ಕ್ವೆಶ್ಚನ್ ಕೆ ಯಾನತೆ ಈ ತೀರೇನ ಕ್ವೆಶ್ಚನ್ ಕೇಳಿ ಎಂತೂದ ಆನ್ಸರ್ ವನ್ ಈ ಕ್ವೆಶ್ಚನ್ ದಾಲ ಇಜಿ ಖಂಡಿತ ಎಡೆಡೆ ಪರ್ಫಾರ್ಮೆನ್ಸಸ್ ಇರಗೋಸ್ಕರ ಕಾತುಂದುಂಡು ಬಟ್ ದಾದ ಮಾತ ಈರ್ ಎಕ್ಸ್ಪೆಕ್ಟ್ ಮಲ್ಪೊರಿ ಒಂಜಿ ವೇದಿಕೆ ಆ್ಯಕ್ಚುಲಿ ಡಾನ್ಸ್ ಮಮ್ಮೀಸ್ ಪಂಡಿ ಕೂಡಲೇ ಎಂಕ್ಲೆಗ್ ಇಲ್ಲದ ಬೇಲೆಡಾವ್ಡು ಜೋಕ್ಲೆನ ಬೇಲೆಡಾವ್ದು ಪುರ್ಸೋತ್ ತಿಕ್ಕೋಚಿ ಸೊ ಡಾನ್ಸ್ ದುಂಬು ಮದ್ಮ್ಯಾಪ್ನೆಡ್ ದುಂಬು ಕೆಲವೇರು ಮಸ್ತ್ ಶೋಕ್ ಡಾನ್ಸ್ ಮಲ್ಪೇರು ಆಫ್ಟರ್ ಮ್ಯಾರೇಜ್ ಬ್ರೇಕಪ್ ಬರ್ಪುಂಡು ಬಟ್ ಸ್ಟಿಲ್ ಅಕ್ಲೆನ ಮನಸ್ಸು ಒಂಜಿ ಆಶೆ ಇಪ್ಪುಂಡು ಯಾನ್ಲ ಬೇತೆಕ್ಲೆನ್ ತೂನಾಗ ಯಾನ್ಲ ಡಾನ್ಸ್ ಮಲ್ಪಡು ಬಿಕಾಸ್ ಎಂಕ್ಲಂದು ಆದಿತ್ತನು ಆಫ್ಟರ್ 10 years ಯಾನ್ ಅಗೇನ್ ಬ್ಯಾಕ್ ಟು ದಿಸ್ ಪ್ರೊಫೆಷನ್ ಅಂಚೆನೇಡ್ದ ಅವರ ಯಾನ್ ಎಕ್ಸ್ಪೆಕ್ಟ್ ಮಲ್ಪೆ ಮಾತ ಮಮ್ಮೀಸ್ ಫಸ್ಟ್ ಯಾನ್ ಆಲ್ ದಿ ಬೆಸ್ಟ್ ಪನ್ಪೆ ಬೊಕ್ಕ ದೇ ಹ್ಯಾವ್ ಟು ಡೂ ದೇ ಲೆವೆಲ್ ಬೆಸ್ಟ್ ಸ್ಟೇಜಿಗೆ ಬಂದಾಗ ಡೋಂಟ್ ಥಿಂಕ್ ದಟ್ ಯು ಆರ್ ಪರ್ಫಾರ್ಮಿಂಗ್ ಯು ಆರ್ ಎಂಟರ್ಟೈನಿಂಗ್ ಸಮ್ ಒನ್ ಓಕೆ ದ ಡೇ ಸ್ಟೇಜ್ ಬಂದಾಗ ನಿಕ್ಲು ಮಾತೇನ ಯಾನ್ ಪರ್ಫಾರ್ಮ್ ಮಲ್ಪೆ ಪನ್ಪುನೇ ಬಿಡ್ಚಿ ನಿಕ್ಲು ಎಂಚಿನ ಒಂಚಿ ಪಂಡ ನಿಕ್ಲೇನ ಉಲ್ಲ ಹಿಡ್ದು ಪರ್ಫಾರ್ಮ್ ಮಲ್ಪೆ ಅಪ್ಪಾಗ ಆಲ್ವೇಸ್ ಇಟ್ ವಿಲ್ ಕಮ್ ದ ಬೆಸ್ಟ್ ಒನ್ ಡೆಫಿನೆಟ್ಲಿ ಇರ್ ಪಂಡಿ ಲೆಕ್ಕನೆ ಈ ಸುತ್ತದ ಈ ಟಾಪಿಕ್ ಅಂಚನೆ ಉಂಡು ಸೆಲೆಬ್ರೇಷನ್ಸ್ ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಆಕಲ್ ಬರ್ತದೆ ಡಾನ್ಸ್ ಮಲ್ತೊಂದುಲ್ಲೇರಿ ಥ್ಯಾಂಕ್ ಯು ಸೋ ಮಚ್ ಸರಿತಾ ವೆಲ್ಕಮ್ ಟು ದ ಶೋ ಆ್ಯಂಡ್ ಯುವರ್ ಹಾಟ್ ಸೀಟ್ ಇಸ್ ವೇಟಿಂಗ್ ಖಂಡಿತ ಅಲ್ಲಿ 3 ಜನ ಜೋಜಸ್ ಆರ್ ಪಾಪ ಹ್ಯಾಂಡ್ ಶೇಕ್ ಮಾಡಿ ವೇಟ್ ಮಾಡ್ತಂದಿಲ್ಲ ಇಯರಿಂಗ್ ಸೆಕೆಂಡ್ ಕೊರ ಹೋಗ್ತಾರೆ ಐ ಆಮ್ ರಿಯಲಿ ಸಾರಿ ಸೆಕೆಂಡ್ ಅಂಚಿನ ಸೆಕೆಂಡ್ ಬಿಡ್ತೀನಿ ನಾಚಿಕೆಟ್ ಇಸ್ ಸೆಕೆಂಡ್ ಆಕ್ಚುಲಿ ಎನಿವೇಸ್ ಆರ್ ಪಂಡ ಮಮ್ಮೀಸ್ಗೆ ಆದ್ ಬಾವು ಕೊರ್ಪುಜೇರ್ ಗತ್ತಂಡತೆ ನಿಜ ಬಕ್ಲ ಸ್ಥಾನ ಹಾರ್ಟ್ ಉಂಡು ಅಂಡ್ ಜೋಜಸ್ ಉಲ್ಲೇರಿ ದಟ್ ಇಸ್ ಎಲ್ಟನ್ ಬಂದು ಅಂಡ್ ಅರುಣ್ ಅಲ್ಲೋ ಬಂದು ಅಂಚೆ ಅವಳು ಬಿಡ್ಸಿರ್ ಬರೀ ಅವಳು ಎಡ್ಡೆ ಒಂದು ಸೆಟಪ್ ಮಾಡ್ತೀನಿ ರೈಟ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ದ ಶೋ ಎಸ್ ಸರಿತಾ ಎಸ್ ಒಟ್ನಲ್ಲಿ ಹೇಳ್ಬೇಕು ಅಂತ ಇದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಮಮ್ಮೀಸ್ ಅಂದ್ರೆ ಸುಮ್ಮನೆ ಅಲ್ಲ ಅಂತ ಒಂದು ವೇದಿಕೆ ಇದು ಸೂಪರ್ ಸೂಪರ್ ರೂಪೇಶ್ ಬೈ ಬರ್ತೆ ಬಂದಿರೋಂಥ ಟ್ಯಾಲೆಂಟ್ ಏನು ಮಾಡೋಕ್ಕಾಗಲ್ಲ ನಾವು ಹಾಡಿದಕ್ಕೆ ಹೇಳಿದಲ್ಲ ಅದ್ರ ಲಿರಿಕ್ಸ್ ಇದೆಲ್ಲ ಅದು ಕರೆಕ್ಟ್ ಯಾಕಂದ್ರೆ ನಮ್ಮ ಮಮ್ಮೀಸ್ ಅಂದ್ರೆ ಯಾರಿಗೂ ಕಮ್ಮಿ ಇಲ್ಲ ಒಂದೊಂದು ಗ್ರೂಪ್ ಬರ್ತಾ ಇದೆ ನೋಡಿ ಫಸ್ಟ್ ಅವ್ರು ರೆಡಿ ಆಗಿದ್ದಾರೆ ಎಷ್ಟೊಂದು ಪ್ರಾಪ್ಸ್ ಎಷ್ಟೊಂದು ಡಾನ್ಸರ್ಸ್ ಓ ಮೈ ಗಾಡ್ ಮಣಿಪಾಲದಿಂದ ಬರ್ತಾ ಇದ್ದಾರೆ ಶಾರ್ಟ್ ಅಂಡ್ ಸ್ವೀಟ್ ಅಂತ ಇವ್ರ ಪೆಟ್ ನೇಮ್ ಓಕೆ ರೀನಿ ಶೆಟ್ಟಿ ಅಂತ ಇವರು ಪರ್ಫಾರ್ಮ್ ಮಾಡುವಂತ ಟಾಪಿಕ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಎಷ್ಟೊಂದು ಫೆಸ್ಟಿವಲ್ಸ್ ಇದೆ ಪ್ರತಿಯೊಂದು ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡೋದಂತೂ ಗ್ಯಾರಂಟಿ ಇದನ್ನೆಲ್ಲ ಒಟ್ಟು ಸೇರ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಖಂಡಿತ ಹಾಗಾದ್ರೆ ನಮ್ಮ ಕಡೆಯಿಂದ ಅವರಿಗೆ ಆಲ್ ದ ಬೆಸ್ಟ್ ಬಟ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಇದ್ರೆ ನೀವೇನ್ ಮಾಡಬೇಕು ನಿಮ್ಮ ಕಿವಿ ನಿಮ್ಮ ಕಣ್ಣು ನಮ್ಮ ಟಿವಿ ನೋಡ್ತಾ ಇರಬೇಕು that we go for that सर्वांगी सुंदर उदिशेंदुराची कंठी झळके माळ मुक्ता फळांची जय देव लंबोदर तू विनायका तू मल्लोळेश्वर मोरया विघ्नेश्वर तू एकदंत तू मयुरेश्वरा मोरया भक्तितुंड तू गजमुखा तू सिद्धी विनायका
तुझे आज छोड़ने ना हूँ ये मटकी तोड़ रहे वालों रे नवाब कयो रे मंगेतर से होलिया में उड़े रे गुलाल कयो रे मंगेतर से होलिया में उड़े रे गुलाल कयो रे मंगेतर से होलिया में उड़े रे गुलाल कयो रे मंगेतर से होलिया में उड़े रे गुलाल कयो रे मंगेतर से होलिया में उड़े रे गुलाल कयो रे ಸೂಪರ್ 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 ಫ್ಯಾಂಟಾಸ್ಟಿಕ್. ಎದ್ದೇಳಿ ದೇವತೆಗೆ ಎದ್ದೇಳಿ. ಓಕೆ, ಎಸ್, ಲೈನಲ್ಲಿ ಇಲ್ಲಿ ಅಲ್ಲ. ಓಕೆ, ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಮೊದಲ ಪ್ರದರ್ಶನ, ಐ ಮೀನ್ ಸೆಮಿಫೈನಲ್ ಫಸ್ಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಮಾಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಟಿವಿನಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೂ ಖುಷಿ ಆಗಿರುತ್ತೆ. ಸೆಲೆಬ್ರೇಷನ್ ಅಂದ್ರೆ ದ ರೈಟ್ ಮೀನಿಂಗ್ ವಾಸ್ ದೇರ್ ಇನ್ ದ ಸ್ಟೇಜ್. ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರೆ, ಒಂದ್ ಸ್ವಲ್ಪ ಮುಖದಲ್ಲಿ ನಗು ಇದ್ರೆ ಇನ್ನೂ ಖುಷಿ ಆಗಿರುತ್ತೆ. ಅಂಡ್ ಮಗ ಬಂದಿದ್ದಾರಾ? ಇಲ್ಲ, ಮಗ ಇವತ್ತು ಬರ್ತಾ ಇದ್ರೆ ಅವರೇ ಡ್ಯಾನ್ಸ್ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ಬೈತಾ ಇದ್ರಲ್ವಾ, ಸೊ ಈ ಸಲ ಅವ್ರಿಗೆ ಖಂಡಿತ ಟಿವಿನಲ್ಲಿ ನೋಡುವಾಗ ಖುಷಿ ಆಗುತ್ತೆ. ಆದ್ರೆ ಹಲವಾರು ಮಿಸ್ಟೇಕ್ಸ್ ಮಾಡಿದಿರ ನೀವು. ನಾನು ಜಲ್ದಿ ಇದ್ರು ಕೂಡ ಅದು ಹೇಳಲೇಬೇಕಾಗುತ್ತೆ. ಅವ್ರು ಅದನ್ನ ತಗೊಂಡ್ರು ಬಿಟ್ರು ನಮ್ಗೇನು ಅದರಿಂದ ಬರಬೇಕಾದದ್ದು ಇಲ್ಲ, ಹೋಗ್ಬೇಕಾದದ್ದಿಲ್ಲ. ಬಟ್ ಹೇಳೋ ಅಂಥದ್ದು ನಮ್ಮ ಧರ್ಮ. ಒಂದು ಅಂದ್ರೆ ಇಲ್ಲಿ ತನಕ ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರ ಒಂದೇ ದಿವಸ ಚೌತಿ, ಸಂಕ್ರಾಂತಿ ಅಂಡ್ ಮೊಸರುಗುಡಿಗೆ ಉತ್ಸವ ಬಂದಿಲ್ಲ. ಅದು ಒಂದೇ ದಿವಸ ಬಂತಿಲ್ಲಿ. ದಟ್ ವಾಸ್ ರಿಯಲಿ ಗುಡ್. ಅದ್ರ ಜೊತೆಗೆ ಆರು ಬೆಚ್ಚೋಡ್ ಪಾತೇನು ಅವು ಲಡ್ಡು ನಮ ಕೊರಿಯರತ್ತ ಆರೆ ಕೊರಡಿತೀನಿ ಸುರು ಲಡ್ಡು ನಮ ಕೊರ್ತಿರತ್ತ ಹಾಗೆ ಪಾಯಿಂಟ್ ಬರ್ಬೇನೆ. ಪಾಯಿಂಟ್ ಹಲವಾರು ಮಿಸ್ಟೇಕ್ ಇದೆ ಅಂತ ನಾನು ಹೇಳಿದೆ. ಒಂದು ಏನಪ್ಪಾ ಅಂದ್ರೆ ಅದು, ಇನ್ನೊಂದು ಎಲ್ಲ ಹೇಳ್ತಾರೆ ಸಮಾನತೆ ಬೇಕು ಅಂತ. ನಿಮ್ಮ ಟೀಮ್ ಅಲ್ಲಿ ಸೆಲೆಬ್ರೇಷನ್ಗೆ ಹುಡುಗರೇ ಇಲ್ಲ, ಎಲ್ಲ ಹುಡುಗಿರೇ ಬಂದಿದ್ದಿಲ್ಲ, ಹುಡುಗರಿಗೆ ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ವಿಷಯ ಅಂದ್ರೆ ನಮಗೆ ನೀರು ಕೊಡ್ತಾರೆ, ಅವ್ರಿಗೆ ಜ್ಯೂಸ್ ಕೊಡ್ತಾರೆ. ನೀವು ತಂದಿರೋ ಸ್ವೀಟು ಅವ್ರಿಗೆ ಕೊಟ್ರಿ, ಬಣ್ಣನೂ ಅವ್ರಿಗೆ ಹಾಕಿದ್ರಿ, ನಮಗೆ ಏನು ಕೊಟ್ಟಿಲ್ಲ. ಯಾಕದು ಭೇದ ಭಾವ ನಿಮ್ಮ ಹತ್ರ? ಅದು ಟೈಮ್ ಇರ್ಲಿಲ್ಲ, ಅವ್ರಿಗೆ ಕೊಟ್ಟು ಓಡ್ಬಿಡ್ಬೇಕು. ಓಕೆ ನೋಡಿ, ಅವ್ರು ತಿನ್ನೋ ಸ್ಟೈಲ್ ನೋಡಿ. ಅವ್ರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಮಲಗ್ತಾರೆ. ಅಷ್ಟು ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾದ್ರೂ ಉಳಿದಿದ್ರೆ ಲಾಸ್ಟಲ್ಲಿ ಕೊಟ್ಬಿಡಿ ನಮಗೆ. ಓಕೆ, ಅಂಡ್ ಇವಾಗ ಡೈರೆಕ್ಟ್ ಜಡ್ಜಸ್ ಹತ್ರ ಕೇಳೋಣ ಹೆಂಗಾಯ್ತು, ಎಷ್ಟು ಖುಷಿ ಆಯ್ತು ಅವ್ರಿಗೆ ಅಂತ. ಸರ್, ಅರುಣಾಲ್ವ ಸರ್ ಪಲ್ಲೆ ಎಂಚಾಂಡ್ ಸ್ವೀಟ್ ಎಂಚಿತ್ತಂದ್ರೆ ಫಸ್ಟ್ ಆಫ್ ಆಲ್ ಸ್ವೀಟ್ ಇತ್ತನೆ ಸ್ವೀಟ್ ಪುಣ್ಯಪ್ಪಲ್ಲ. ಸೊ ಲಾಸ್ಟ್ ಗಾರ್ ಪದನ್ವನಗಲೇ ನಿನ್ನ ಸ್ವೀಟ್ ಕೊರ್ಪೇಂಡು ಏನು ಬಾಯಿ ಆಮಂತ ಹೋಯ್ತಾ ಪಾಡು ಧರ್ಮದಿಗ್ನ ಹೋಲ ಪೋಡ್ತೀವಿ. ಅದೇ ಒಂದ್ ಸ್ವಲ್ಪ ಬಾಯಿಗೆ ಹಾಕ್ಬೇಕಿತ್ತು ಆ ಕಲರ್ ಎಲ್ಲ. ಓಕೆ, ಸೊ ಪ್ಲೀಸ್ ಗಿವ್ ಯೋರ್ ಕಮೆಂಟ್ಸ್. ಆಡಿಷನ್ ಬಂದಾಗ ಏತ್ ವೆಯ್ಟ್ ಇತ್ತಾರೆ, ಇರ್ನ ವೆಯ್ಟ್ ಏತಿತ್ತಂಡು ಅಂದ್ ಲೂಸ್ ಆತೆ ಮಸ್ತ್. ಅದು ಎಕ್ಸಾಕ್ಟ್ ಏತಿತ್ತು ಸ್ವಲ್ಪ 59 ಇತ್ತೆ ಇತ್ತೆ ಇತ್ತು 56 ಉಲ್ಲೆ ತುಲೆ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಒಂಜಿ ಒಂದು ಮಹತ್ವ ಬನೋಡು. ಪೂರ ಮಮ್ಮೀಸ್ ನಕ್ಲು ಫಸ್ಟ್ ಬಂದಾಗ ಸೂಪರ್ ಇತ್ತೆ ಪಂಡ ಟಿವಿ ತೂನಾಗ ಪೂರ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಮ್ಮೀಸ್ ತುಲೆ ಅಂದು ತೋ ಐಂತುದು ಪೂರ ಮಮ್ಮೀಸ್ ನಕ್ಲು ಚೂರು ಪುರ್ಲ ಒಂದುಲ್ಲೆ ಇತ್ತೆ. ಸೊ ಬಾರಿ ಪೊರ್ಲು ತೋಜೊಂದುಲ್ಲಾರು, ಕಲರ್ಫುಲ್ ತೋಜೊಂದುಲ್ಲಾರು. ಥ್ಯಾಂಕ್ ಯು. ಏತ್ ದಿನ ನಿಂಚೆ ಕೊರಿಯೋಗ್ರಾಫ್ ಬಂದೊಂದುಲ್ಲಾರು ಪ್ರಾಕ್ಟೀಸ್. ಆಕ್ಚುಲಿ ಮೊಗ್ಲಿ ಕಾಳೆ ಸ್ಕೂಲ್ ಪೋಪಿರತ್ತೆ ಬಯ್ಯದ ಖಾಲಿ 1 hour ಇಪ್ಪು ನಮಗೆ ಪ್ರಾಕ್ಟೀಸ್ ಮಲ್ಪರೆ. ಏರಿ ಐಡಿಯಾ ಪಂಡ್ದು ಕೊರ್ನಿ ಒಂಜೇ ನೆಟ್ ಪೂರಲ ಬರೋಡು ಪಂಡದು ನಮ್ಮ ಕೊರಿಯೋಗ್ರಾಫರ್. ಓಕೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಮಸ್ತ್ ಖುಷಿ ಆಂಡ್ ತುಯರ ಎಂಕ್ಲೆ ಕಲರ್ಫುಲ್ ಇತ್ತಂಡು. ಇರ್ನ ಕಾಸ್ಟ್ಯೂಮ್ ಅವಾರ್ಡು ನಿಕ್ಕಲ ಗ್ರೂಪ್ ಅವಾರ್ಡು ಟೋಟಲ್ ಒಂಜಿ 4 ಒಟ್ಟಿಗೆ ಮತ್ತು ತುಜಪದಾರು. ಸೊ ನೆಟ್ ಒಂಜಿ ಎಲ್ಲಿಯ ಮಿಸ್ಟೇಕ್ ದಾದ ಮಾಡಿ ಇರು ಮಸ್ತ್ ಎನ್ನೊಂದಿತ್ತಾರೆ. ಇರ್ನ ಎಕ್ಸ್ಪ್ರೆಷನ್ ಮಸ್ತ್ ಲೋ, ಇರು ಅಂಚಿ ತೂದು ಮಂತೋಯ್ತಾರೆ. ಸೊ ಅವು ಒಂಜಿ ಬುಡ್ಡ
ಓವರಾಲ್ ಇರೋ ಗ್ರೂಪ್ದಾಗ ಮಸ್ತ್ ಎಂಜಾಯ್ಮೆಂಟ್ ಬಂತು ಹೋಗ್ತಾರೆ ಸ್ಟೇಜ್ ಬಟ್ ಈರ್ದಾದ ನಂಚೂರು ಎನ್ನೊಂದಿತ್ತಾರೆ ಅಂಚಿ ಇಂಚಿ ಇರಡ ಕುಡಲ ಆ ಒಂಜಿ ಎನರ್ಜಿ ಇತ್ತದುಂಡ ಪಂಡ ಎಕ್ಸ್ಪ್ರೆಷನ್ ಇರಡ ಬೈದುಂಡ ಬಾರ್ ಶೋಕ್ ಆತು ಅವೊಂಜಿ ಬುಡ್ಡ ಓವರ್ ಆಲ್ ಪರ್ಫಾರ್ಮೆನ್ಸ್ ವೆರಿ ನೈಸ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ವಾ ಕೆಲವು ಪಾಯಿಂಟ್ಸ್ ಬಂಡೆಲ್ಲ ಒಂದು ಎಡ್ಡೆ ಕಮೆಂಟ್ ಕೊರಿಯರು ಬಟ್ ಅವ್ರು ಇನ್ನೊಂದಿತ್ತಿಂದ ಆದ ಬಂಡ ಕರಿಸಲ ಮಗೆ ನೆರಡೆ ಇರ್ತಾವು ಸೊ ಈ ಸಲ ಎಂಚು ಮೂದಾರು ಇನ್ನೊಂದಿತ್ತೇರು ಕುಡೊಂಜಿ ವಿಷಯ ಇರ್ನ ಕೆಜಿದ ಬಂಡಿರತ್ತೆ 6 ಶೋ ಸ್ಟಾರ್ಟ್ ಆಪ್ನಾಗ ತುಂಬು ಅಜ್ಪತ್ ಮೂಜಿತ್ತೇರು ಇದು ಎಲ್ಪತ್ ರಡ್ಡ ಆಗ್ತಾರೆ ಧರ್ಮ ದಿಕ್ಕಿನ ಮಾತು ತಿಂದದ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ನಮ್ಮ ಚಿರಶ್ರೀ ಅಂಚನ್. ಸೊ ಏಂಚ ಇಲ್ಲಾಡಿ ಸಲ ಮಲ್ದಾರೆ ಚೌತಿ ಇಲ್ಲಾಡು ಮಲ್ಪ ಕೆಲಸ ಅಂದೆ ದಾದ ಮತ ಮಲ್ದಾರೆ ಅಪ್ಪಣ ಅಡಿಗೆದ ಲಿಸ್ಟ್ ಕೊರ್ಲೆ ಪಣ ದಾದ ಮಾದರ ಅಡಿಗೆ ಕುಕಿಂಗ್ ಈಗ ಆನಂದ್ ಬಕ ಪಂಡ ಎಂಚ ಸೆಲೆಬ್ರೇಟ್ ಮಲ್ದಾರ್ ನಮ್ಮ ಡಿಫ್ರೆಂಟ್ ಟೈಪ್ ವೆರೈಟೀಸ್ ಆಫ್ ಒಂದು ಮಲ್ಪ ಬಕ ಬನಾನಾ ಲೀಫ್ ಒಂದು ಮಲ್ಪ ಅವನಸ್ ಬನಾನಾ ಲೀಫ್ ಗೋ ಮಲ್ಪರ್ ವನಸ್ ಅಟ್ಟಿಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಟಿಲ್ ಕೇಳದೆ ಗ್ಯಾಸ್ ಇಡ್ ಅಟ್ಟಿಲ್ ಮಲ್ಪರ್ ಅಂಡ್ ಬಲಸುನದೆ ಯೆಸ್ ಪ್ಲೀಸ್ ಪೊಂಜ ಡ್ಯಾನ್ಸ್ ಸ್ಟೇಜ್ ಲೆಂಜಿ ಕಜಿಪು ದಿವಸ ಮಾತಾಡ ಪ್ಲೀಸ್. ಸೊ ಫಸ್ಟ್ ಆಫ್ ಆಲ್ ಗಣಪತಿ ಮಸ್ತ್ ಕ್ಯೂಟ್ ಇತ್ತಂಡಿರ್ನ ಆ್ಯಂಡ್ ಕಾಸ್ಟ್ಯೂಮ್ ಮಸ್ತ್ ಪೊರ್ಲು ತೋಜೊಂದಿಲ್ಲ ಏರ್ನ ಗಣಪತಿ ನಾನೇ ಇಜ್ಜಿ ಮೆಕಲ್ನ ಐ ಆಮ್ ರಿಯಲಿ ಸಾರಿ ಕ್ಯಾರಿ ಆನ್ ಪ್ಲೀಸ್. ಕಾಸ್ಟ್ಯೂಮ್ಸ್ ಮಸ್ತ್ ಪೊರ್ಲುಂಡು ಮಾತೆಲ್ಲ ಕ್ಯೂಟ್ ತೋಜೊಂದುಲ್ಲಾರ್ ಬಟ್ ಅವೇ ಅಲ್ಪ ಚೂರ್ ಕೋಆರ್ಡಿನೇಷನ್ ಮಿಸ್ ಆ್ಯಂಡ್ ಅವಂದಿತ್ತನ್ ಮತ್ತೆ ಆ್ಯಂಡ್ ಇರ್ನ ಎನರ್ಜಿ ಕಂಪೇರಿಂಗ್ ಟು ಲಾಸ್ಟ್ ಟೈಮ್ ಯುವರ್ ಎನರ್ಜಿ ಹ್ಯಾಸ್ ಇಂಪ್ರೂವ್ಡ್ ಓಕೆ ಗುಡ್ ಥ್ಯಾಂಕ್ ಯು ಆ್ಯಂಡ್ ಅವೇ ಗುಡ್ ಯೂಸ್ ಆಫ್ ಸ್ಟೇಜ್ ಆ್ಯಂಡ್ ಪ್ರಾಪರ್ಟೀಸ್ ವೆರ್ ನೈಸ್ಲಿ ಯುಟಿಲೈಸ್ಡ್. Ending away, sure problem and it was not completed on time. Okay, so overall it was a good performance. All the best. Yes, thank you so much. ಮಾತಾಡಿದ್ದೇನೆ ಬಟ್ ನೆಕ್ಸ್ಟ್ ಟೈಮ್ ಚೌತಿ ಮಲ್ಪನ ಕೊಂಚೂರು ಕಡ್ಲೆ ಮನೋಳಿ ಒಂಚೂರು ಜಾಸ್ತಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಟನ್ ಪ್ಲೀಸ್. Hi Reni. ಹಲೋ ಸರ್. Hi. First of all, performance overall Ed Etender. Okay. Secondly, I like the costumes what the dancers are wearing. Okay, I like and yours also. ಮೂಮೆಂಟ್ಸ್ ಸ್ಟಾರ್ಟಿಂಗ್ ಇರ್ದಿರ್ನ ಎಡ್ಡೆತ್ತಂಡು ಆ್ಯಂಡ್ ನಡುಟ್ ಇರುವಾರ ಸುರು ಬಲ್ತು ಬತ್ತಾರ ಕೂಡ ಪೋಯರ್ ಕಂಟಿನ್ಯೂ ಮಂತಾರ ಏನೇನು ಎನರ್ಜಿ ಮಿತ್ ಪೋಪುಂಡು ಡ್ರಾಪ್ ಮಾಡಿ ಕುಡೊಂದು ಸತಿ ಬಲ್ತೊಂದು ಬತ್ತಾರ ಅವು ಬರ್ಚಿತ್ತನ್ ಓಕೆ ಕೊರಿಯೋಗ್ರಫರ್ ನೆನಪ್ದಿಲ್ಲೇ ನಡುಟ್ ಬಲ್ತೊಂದು ಬತ್ತೇರು ಕೂಡ ಪೋಯರ್ ದ್ಯಾಪಂಡ ಕಂಟಿನ್ಯೂ ಮಲ್ಪೊಲಿ ಸ್ಟೆಪ್ ಲಾಸ್ಟ್ಗೆ ಬಂದಾಗ ಫಿನಿಶ್ ಅಂಡ ಟೈಮ್ ಎತ್ತು ಜನ ಅವೇ ಪ್ರಾಬ್ಲಮ್ ಆಪುಂಡು ಮಿಸ್ಟೇಕ್ಸ್ ಗೊತ್ತಾಪುಂಡು ಓಕೆ. ಸೆಕೆಂಡ್ಲಿ ಆ ಗಣಪತಿ ನಿಕ್ಲು ಪತ್ತೊಂದು ಪೋಯರದ ಪಿರೌಡ್ದು ದಟ್ ವಾಸ್ ದ ಕ್ಯೂಟೆಸ್ಟ್ ಮೂಮೆಂಟ್ ನೈಸ್ ವೆಲ್ ಡನ್ ಗುಡ್ ಥಾಟ್ ಎಡ್ಡೆ ಐಡಿಯಾ ಎಡ್ಡೆ ಐತೆ ನಾವು. ಸೆಕೆಂಡ್ಲಿ ನಿಕ್ಲು ಡಾನ್ಸಸ್ ನಕ್ಲು ಫಾರ್ಮೇಷನ್ ಮಲ್ಪುನಾಗ ಓಕೆ ಫಾರ್ಮೇಷನ್ ಮಲ್ಪುನಾಗ ಐ ಥಾಟ್ ನಡುಟು ಮಸ್ತ್ ಫಾರ್ಮೇಷನ್ ಪಡ್ದಲ ಕಾರಣ ದಟ್ ಈಸ್ ವೈ ಐ ಕುಡಂಟ್ ಸಿ ದ ಫಾರ್ಮೇಷನ್ ಪ್ರಾಪರ್ಲಿ ಫಾರ್ಮೇಷನ್ ಬತ್ತರ್ ಪೋಯರ್ ಫಾರ್ಮೇಷನ್ ಕ್ಲಿಯರ್ ರಿಜಿಸ್ಟರ್ ಆತೇಜಿ ಓಕೆ. ಸೊ ಅವು ನೆನಪ್ದಿಲೆ ನೆಕ್ಸ್ಟ್ ಟೈಮ್ ಆ್ಯಂಡ್ ಎಸ್ ಫಾರ್ ದ ಫ್ಯಾಕ್ಟ್ ಒಂದು ಇಂಪ್ರೂವ್ ಆವಂದುಲ್ಲರ್ ಅಂಚನೆ ಹಾರ್ಡ್ ವರ್ಕ್ ಮಲ್ಪಲೆ ನನ್ಲೆ ಎದುರು ಪೋಪಾರ್ ಓಕೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಎಸ್ ಮೂಜಿ ಜಡ್ಜಸ್ಲ ಬಾರಿ ಶೋಕ್ದ ಕಮೆಂಟ್ ಕೊರಿಯರು ಆ್ಯಂಡ್ ನಮ್ಮ ಮೇನ್ ಜಡ್ಜಸ್ ಉಳ್ಳೇರು ಸೂಪರ್ ಮಾಮ್ ಉಳ್ಳೇರು ಸರಿತಾ ಮ್ಯಾಮ್ ಒಂಚೂರು ಸೀರಿಯಸ್ ಉಳ್ಳೇರು ದಬಿಗೆ ಹೋಗ್ತಾರೆ. Performance was very good. Edde performance as usual. Enkandu performance maltina choreographer enklena sai moms udla maltade. ವಾವ್ Okay. ಸೂಪರ್ ಸೂಪರ್ Sai ಸೂಪರ್ moms ಸೂಪರ್. udala enna one of finalist ge enna onji co contestant ge maltade the performance and choreography gottundu. He does really very good job. L10 pandilaka correct because the stage is small, formations onte jaasti and so formations onte kammi ituduna and the clarity would be there. And overall it was very good, very nice dance performance. The co-dancers were really good. They've cooperated very well. Very nice performance. ವಾಹ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಬಾರಿ ಶೋಕ್ದ ಎಡ್ಡೆ ಕಮೆಂಟ್ ದಿಕ್ಕನಿ ಏತ್ ಖುಷಿ ಅಣ್ಣಿರಗೆ ಮಸ್ತ್ ಮಸ್ತ್ ಖುಷಿ ಅನ್ನದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಮತ್ತೆ ಇಂಡೈರೆಕ್ಟ್ ಆದ ಪನ್ನ ಇರಾಗ ಅರ್ಥ ಅದು ಪಿತ್ತೆ ಶೋಸ್ ಮುಗಿಬಿಟ್ಟಿಗೆ ಎಂಕ್ ಸೌಜನ್ಯಕ್ಕೆ ಬೊಕ್ಕ ಸ್ಪೆಷಲ್ ಮಾಮಗೂ ಸ್ವೀಟ್ ಕೊಡ್ದು ಬೋಣ ಅನ್ನಿಕ್ಲ ಅವೇ ಆ್ಯಂಡ್ ಕೊಮ್ಮೂರು ಜನ ಉಡ್ತೊಂದಿತ್ತಿರತ್ತೆ ಏರು ಮೈಕೋರ್ಲರೇ. ಎಸ್ ಮೇಡಮ್ ಏತಾಯ್ತು ಮದ್ದಂಗೆ ಮತ್ತೆ ಗುರುಪುಣ್ಣಾರ ಶಾರ್ಟೇಜ್ ಉಳ್ಳು ಕೊಮ್ಮೂರು ಪುಣ್ಣಾಗ ಏತಾಯ್ತು ఆయన ಬೇಗ ಮದುವೆ ಮ್ಯಾಪಿನ ಪ್ಲಾನ್ ಉಂಟು ಐಕ್ಕೆ ಏನೊಂದಿಲ್ಲ ಇರ್ ನಾಯಿ ಬಗ್ಗ ಮನದನ್ನ ಓಕೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಬೋಬ್ಲಾಕ್ ಆವಡ್ ಫೈನಲ್ಗೆ ಬರ್ಬ್ಲಾಕ್ ಆವಡ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಗೆ ಮಾತಬಲ್ಲ ಅವೇ ತು ಯಾರ ಎಲ್ಲ ಸಿಪಾತರ್ಗ ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್.
ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಪ್ರದರ್ಶನವನ್ನ ನೋಡಾಯಿತು. ಗಣಿತ ಸೆಮಿಫೈನಲ್ ತುಂಬಾನೇ ಬಣ್ಣದಿಂದ ಕೂಡಿದೆ ಅಂತ ಹೇಳಬೇಕು. ಯಾಕೆಂದ್ರೆ ಸೆಲೆಬ್ರೇಷನ್ ಅನ್ನುವಂಥ ಒಂದು ಥೀಮ್ ಅನ್ನ ಪ್ರತಿಯೊಂದು ಮಮ್ಮೀಸ್ಗೂ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವಾಗ ಸಮಯ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರುವಂಥದ್ದು, ಎಲ್ಲಿಗೂ ಹೋಗಬೇಡಿ. ಯಾಕೆಂದ್ರೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೊಂದು ಮಮ್ಮಿ ಬರ್ತಾರೆ. ಇನ್ನಷ್ಟು ಅದ್ಭುತವಾಗಿರುವಂತಹ ಪ್ರದರ್ಶನಗಳು ನಿಮಗೋಸ್ಕರ ಕಾಯ್ತಾ ಇದೆ. ನೀವು ನೋಡ್ತಾ ಇರುವಂಥದ್ದು that is Sunpure Refined Sunflower Oil Dance Mummy Dance Season 2 powered by Gatti Detergent, prophippo.com, Citadel Developers. Thank you so much and keep watching Namma TV. Dance, mommy, dance. 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 Welcome back after a short break to Sunpure Dance Mummy Dance Season 2 powered by Gatti Detergent, prophippo.com ಹಾಗೂ Citadel Developers. ನಮ್ಮ ಕಾರ್ಯಕ್ರಮದ co-sponsors ಆಗಿದ್ದಾರೆ ಅರುಣಾ ಮಸಾಲಾ, ಮೇಸ್ಟ್ರೋ ಇಂಟೀರಿಯರ್ಸ್, ಭೂಮಿ ವಿಲ್ಲಾಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್. ನಮ್ಮ ವೆನ್ಯೂ ಪಾರ್ಟ್ನರ್ಸ್ ಆಗಿದ್ದಾರೆ ಫೋರಂ ಫಿಜಾ ಮಾಲ್. ನಮ್ಮ ಸ್ಪಾನ್ಸರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಜಡ್ಜಸ್ ಹತ್ತ ಹೋಗ್ತಾ ಇದ್ದೇವೆ. ಓಕೆ, ಚಿರಶ್ರೀ ಇತ್ತೆ ರೀನಿ ಶೆಟ್ಟಿ ಡಾನ್ಸ್ ಮಾಡ್ತೇರು. ಈತ ಪೂರ ಫೆಸ್ಟಿವಲ್ಸ್ ತೋಜಾರು, ಹೋಲಿ ತೋಜಾರು, ಅಷ್ಟಮಿ ತೋಜಾರು. ಚೌತಿದ ಮಾತ್ರ ಆತ ಇಂಟ್ರೆಸ್ಟ್ ಆಯ್ಗ ಅವಿನ ಫೇವ್ರೆಟ್ ಫೆಸ್ಟಿವಲ್ ಅವು ಗಣಪತಿ ಅನ್ನ ಫೇವ್ರೆಟ್. ಸೊ ಗಣಪತಿ ಪಂಡ ಇಷ್ಟ. ಓಕೆ, ಗಣಪತಿ ಬಪ್ಪ ಮೋರಿಯಾ ಮೋರಿಯಾ. ಓಕೆ, ಒಂದು ಸೇಮ್ ಥೀಮ್ ಮತ್ತೊಂದು ನೆಕ್ಸ್ಟ್ ಕಂಟೆಸ್ಟೆಂಟ್ ಬರೋದಿಲ್ಲ. ವೀಕ್ಷಕರೇ, ಈಗ ಬರ್ತಾ ಇದ್ದಾರೆ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಅಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್. ಈಗ ಸೆಮಿ ಫೈನಲಿಸ್ಟ್ ಆಗಿದ್ದಾರೆ, ಆದ್ರೆ ಈ 2 ಸುತ್ತಿನ ನಂತರ ಫೈನಲಿಸ್ಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಕೀಪ್ ವಾಚಿಂಗ್ ದಿಸ್ ಕಂಟೆಸ್ಟೆಂಟ್ ರಮ್ಯಾ ಟಿ. रिद्धि सिद्धि वृद्धि होती, हाँ तेरे ही आने से, और सुंदर ये सृष्टि होती, हाँ तेरे ही आने से. मोरया अंधेरे कोने में जो दानव छुपा है मोरया, उसमें ही जय हो तो दिग्विजय हो तेरी तरह मोरया. लाख कोई धमकारे, हम तेरी राहों पे चलते, हम नहीं रुकने वाले. मेरा देवा देवों का देवता, माता देवा देवों का देवता, पैर रुकने ना, सर ये झुकने ना देगा.
ಗಣಪತಿ ಬಪ್ಪ ಮೋರ್ಯ. ರಮ್ಯಾ ಒಂಚೂರು ಗೋಲ್ಡನ್ ಬ್ಲಾಕ್ ಲೆಂಕ್ಲ ಕೊರ್ತನೆ ಯಾನ್ಲೊಂಜಿ ಟೀಮ್ ಮೆಂಬರ್ ಆದ್ ಬತ್ತ ಡಾನ್ಸ್ ಮಲ್ದೆ. ಓಕೆ ದಾದೆ ಡಾನ್ಸ್ ಆತಂಡು. ಓಕೆ ರಮ್ಯಾ ಏಪಲ್ಲ ಎಂತೂಸಿಯಾಸ್ಟಿಕ್ ಬಬ್ಲಿ ಇಪ್ಪು ನೀನಿದಾನೆ ಒಂಚೂರು ಪೋಟಿದ್ದು ನರ್ವಸ್ ಆಯ್ಲಾಕೊಂಡು. ಲೈಟ್ ಫೀವರ್ ಅದು ಲೈಟ್ ಫೀವರ್ ದಾಲ ಆಪುಜಿ ಏಪ ಪ್ರಾಕ್ಟೀಸ್ ಮಲ್ತೊಂದು ಇಪ್ಪುನಾಗ ಆಯ್ನೆ ಅದು ಇತ್ತು ಡಾನ್ಸ್ ಅನಾಗ 2 days ಹಿಡ್ದು. ಓಕೆ ಗಣಪತಿ ಬಪ್ಪ ಮೋರ್ಯ. ಗಣಪತಿನ ಫೇವ್ರೆಟ್ ಒಂದು ಚರ್ಚ್ ಉಳ್ಳೇರು ಅರೆ ಗಣಪತಿ ಬಣ್ಣ ಭಾರಿ ಕ್ಯೂಟ್ಗೆ ಎರಡನೇ ಫಸ್ಟ್ ಕೇನ್ಗ. ಓಕೆ ರೈಟ್ ಶಿರಶ್ರೀ ಅಂಚನ್ ಎಂಚಾಂಡ್ ರಮ್ಯನ ಪರ್ಫಾರ್ಮೆನ್ಸ್. ಹಾಯ್ ರಮ್ಯಾ. ಹಲೋ. ಸೊ ಇರ್ ಮ್ಯಾಂಗ್ಳೂರ್ ಅತ್ತೆ ಒಲ್ಪ ಒಪ್ಪುನ್ ಯಾನು ಕೊಂಚಾಡಿ. ಓಕೆ ಸೊ ಅಲ್ಪ ಇಂಚಾಂಡ್ ಸೆಲೆಬ್ರೇಷನ್ಸ್ ಗಣಪತಿದ ಇಂಚೆನೆ ಇಂಚನೆ ನಲ್ತೊಂದು ಪುರ ಡಾನ್ಸ್ ಬೊಕ್ಕ. ಓಕೆ ಚೂರು ಜ್ವರ ಟೊಲ್ಲೇರು ಒಂಚೂರು ಅರ್ತಾರೆ ಟೈಮ್ ಬೋಡು. ಅವೇ ದುಂಬು ಏಪಲ ಸ್ಮೈಲ್ ಮಲ್ತೊಂದೆತ್ತೇರಾರು ಬಟ್ ಇನಿ ಅವೇ ಸ್ಮೈಲ್ ಮಿಸ್ ಎತ್ತಂಡು. ಓಹೋ ಮೇನ್ ಇಂಗ್ರೀಡಿಯೆಂಟೇ ಮಿಸ್ಸಿಂಗ್ ಅದೇ ರೈಟ್. ನಮ್ಮ ಮಗೆ ಬೈದತೆ ಕಾಲ್ ಹಿಮ್ ನೋ ಹಿ ವಾಸ್ ಡಾನ್ಸಿಂಗ್ ದೇರ್. ಗೌತಮ್ ಹಾಯ್ ಗೌತಮ್. ಹಾಯ್ ಸ್ಕೂಲ್ ಪೋಪರಿರು ಅಂದೆ ಓ ಕ್ಲಾಸ್ ಇಡು ಓ ಶಾರದಾ ವಿದ್ಯಾಲಯನೇ. ಓಕೆ ಓ ಕ್ಲಾಸ್ ಇರುತ್ತೆ LKG. ಓಕೆ ಸೊ ಮಲ್ಲೆಜ್ಜಿ ಮೈಕ್ ಮಮ್ಮಿ ಡಾಕೋರ್ ಹಾ ಪಾಚರ್. ಓಕೆ ರಮ್ಯಾ ಅವೇ ಅಲ್ಪ ಸ್ಟೆಪ್ಸ್ ಚೂರು ಮಿಸ್ ಆವಂದಿತ್ತಂಡು ಮೇ ಬಿ ಬಿಕಾಸ್ ಯು ಆರ್ ನಾಟ್ ಫೀಲಿಂಗ್ ವೆಲ್ ಬಟ್ ಅವೇ ಎನರ್ಜಿಲ ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಫಸ್ಟ್ ರೌಂಡ್ ಯು ವರ್ ಟೂ ಗುಡ್ ಅವೇ ಮುಕಾಬಲಾ ಸಾಂಗ್ ಮತ್ತು ಡಾನ್ಸ್ ಮಾಡ್ತಿರ್ತಾರೆ ಸೊ ಅಲ್ಪ ಎನರ್ಜಿ ಲೆವೆಲ್ ವಾಸ್ ಟೂ ಗುಡ್ ಬಟ್ ಇನ್ನೂ ಒಂಚೂರು ಮಿಸ್ಸಿಂಗ್ ಇತ್ತುಂಡು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಪೂರ ಮಿಸ್ಸಿಂಗ್ ಇತ್ತಂಡೆ ಬಟ್ ಆಲ್ ದ ಬೆಸ್ಟ್ ಅದಾಂಡ್ ರಮ್ಯಾ. ಒಂದು ಮಸ್ತ್ ಬೇಜಾರಾವುಂಡು ಎಡ್ಡೆ ಮಲ್ಪರಾಯಿ ಜತ. ಹೌದಾ ಈಗ ಎಡ್ಡೆ ಮಲ್ಪರಾಯಿಜಿ ರೇಪಲ್ಲ ಪವರ್ ಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಪದಂ ಅರ್ಪನಾರು ಅಂದೆ ನಿಮ್ ನಾನು ಇಂಕೆ ಗೊತ್ತುಚಿ ಒಂಥರ ಎಡ್ಡೆ ಆತಂಡು ಬಟ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಅ ಲಿಟಲ್ ಬೆಟರ್ ಅತ್ತೆ. ಓಕೆ ಅರುಣ್ ಆಳ್ವಾ ಸರ್ ಡಕೇನ್ಗ. ಎಸ್ ರಮ್ಯಾ ಎಂಚೊಲ್ಲರು ಗುಡ್ ನೋ ಪೊಕ್ಕಡೆ ಬನ್ನಿ ಹುಷಾರುಲ್ಲೆ ಜ್ವರ ಟುಲ್ಲೆ ಬನ್ಲೆ. ಓಕೆ ಸೊ ಈ ಕಾಸ್ಟ್ಯೂಮ್ ಬಾರಿ ಶೋಕ್ ತೋಜುಂದಲ್ಲ ನಿಕ್ಲೈಟ್ ಈರ್ ಲಂಚ್ ನೀರಿನ ಗ್ರೂಪು. ಸೊ ಒಂಜಿ ಗಣೇಶ್ ಚತುರ್ಥಿ ಎಂಚ ಒಂಜಿ ಪ್ರೊಸೆಷನ್ ಅಂದು ಮಂತಾರೆ ಅಂಚೆ ರೀತಿ ಮಂತಿದ್ದಾರೆ ಬಾರಿ ಶೋಕ್ ತೋ ಇತ್ತಂಡೆ. ಓವರಾಲ್ ಪರ್ಫಾರ್ಮೆನ್ಸ್ ಬಾರಿ ಶೋಕ್ ಇತ್ತಂಡೆ ಆಂಡ ಇರ್ನ ದುಂಬುದ ಪರ್ಫಾರ್ಮೆನ್ಸ್ಗಳು ಇತ್ತದ ಪರ್ಫಾರ್ಮೆನ್ಸ್ಗಳ ಮಸ್ತ್ ಡಿಫ್ರೆನ್ಸ್ ಇತ್ತಂಡೆ. ಸೊ ಸ್ಟಾರ್ಟಿಂಗ್ ಹಿಡ್ದಲ್ಲಿ ಇರು ಮಿಸ್ ಆಯ್ರು ಅಲ್ತೊಡ್ದು ಬೊಕ್ಕ ಇರು ಎಕ್ಸ್ಪ್ರೆಷನ್ ಡ್ರಾಪ್ ಆಂಡ್ ಟೋಟಲ್ ಇರು ಅಲ್ತೊಡ ಕೂಡ ಒಂದು ಚೂರು ಡೆವಲಪ್ ಆಂಡಿರ್ನ ನೆಕ್ಸ್ಟ್ ರೌಂಡ್ ಬಂದಾಗ ಕೂಡ ಚೂರು ತತ್ತಾರೆ. ಸೊ ನಿಕ್ಲ ಗ್ರೂಪ್ ಟೋಟಲ್ ತುನಗ ಎಡ್ಡೆ ಮಂತದೇರೆ ಡ್ಯಾನ್ಸ್ ಆಂಡ ನಡುಟು ಅಕ್ಕುಲ ಮಿಸ್ ಆವಂದು ಬರ್ತಾರೆ ಒಂಜಿ ನೆಟ್ ಅರ್ನ ಕೈಡ್ದ ಫ್ರಾಪ್ಸ್ ಅರ್ನ ತಿರ್ತು ಬೋರ್ಂಡು. ಸೊ ಪ್ರೆಸೆಂಟ್ಸ್ ಮೈಂಡ್ ಅರ್ನ ಎಡ್ಡೆ ಒಂದು ಇತ್ತು ಬಂಡ ಅರ್ನ ಇನ್ನು ಬುಡ್ಜೇರು ಕಂಟಿನ್ಯೂ ಮಂತಂದು ಪೋಯರು. ಸೊ ಇರು ಬೇಜಾರು ಮನ್ಪೊಡ್ಸಿ ಪರ್ಫಾರ್ಮೆನ್ಸ್ ಎಡ್ಡೆ ಆತಂಡು ಬ್ಯಾಡ್ ಲಕ್ ಪನೊಲಿ ಆತೆ ಇರ್ನ. ಓಕೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ಐ ಓಕೆ ರಮ್ಯಾ ಒಂಚೂರು ಸ್ಮೈಲ್ ಮಲ್ಪೆ ಆ ಮಿಸ್ ಆಯ್ನ ಸ್ಮೈಲ್ ಕರೆಕ್ಟ್ ಅದು ವಾಪಸ್ ಬರ್ತನ ಎಲ್ಟನ್ ಕಮೆಂಟ್ ಕೊರ್ಪೇರ್ ಸ್ಮೈಲ್ ಮಲ್ಪೆ ಪ್ರಾಪರ್ ದಿಲ್ ಸೆ ಹಸೋ. ಓಕೆ ಎಸ್ ಎಲ್ಟನ್ ಪ್ಲೀಸ್. ರಮ್ಯಾ ಟಿ ಎಸ್ ಓಲ್ಲರ್ ಎಂಚೊಲ್ಲರ್ ಅಥವಾ ಓಲ್ಲರ್. ಓಕೆ ಒಂತೆ ಅಪ್ಸೆಟ್ ಉಲ್ಲೆನ್ seriously upset ulle because this is not Ramya T which I have seen 2 episodes back. Okay see understood completely irek jwara undu bakka idu husharijar car bene kai bene mai kai bene correct understood but ee onte undade 3 minutes ge performance wise onji positive itna ir naltudware irna team la naltudware. Okay onji foundation you are the foundation of the building. If you are not strong the building will not stay there. Yes sir. Okay and again choreographer's point irega bete costume korolitten ireg costume bete korolitten because among all the your team you should have stand out. Yes. As a contestant. Okay I like the costume but you could have ireg bete costume korolitten. Okay secondly
ಪ್ರಾಪ್ಸ್ ಎಡ್ ಇತ್ತಂಡು ಕಲರ್ಫುಲ್ ಇತ್ತಂಡು ನೋ ಬ್ಯಾಡ್ ಕಮೆಂಟ್ಸ್ ಅಬೌಟ್ ದ್ಯಾಟ್ ಎವ್ರಿಥಿಂಗ್ ಇಸ್ ಗುಡ್ ಕೋಆರ್ಡಿನೇಷನ್ ಅಗೇನ್ ಫಸ್ಟ್ ಮಾತಿರಲ್ಲ ಫಸ್ಟ್ ಸ್ಟೆಪ್ ಆಫ್ ಇತ್ತನ್ ಫಸ್ಟ್ ಸ್ಟೆಪ್ ಆಫ್ ಇತ್ತನ್ ಐಟೆ ಪೋಣ್ ಕೂಡ ಬತ್ತಾರೆ ಏರ್ ಪೋಯಾರು ಟೀಮ್ ಪೋಣ್ ಏರ್ ಸ್ಟ್ರಾಂಗ್ ಉಪ್ಪಾರ ಟೀಮ್ ಸ್ಟ್ರಾಂಗ್ ಉಪ್ಪುಂಡು ಓಕೆ ಸೊ ಐ ಡೋಂಟ್ ನೋ ಇದು ದಾದಾ ಮಲ್ಪರ್ ಹೆಂಗೆ ಗೊತ್ತಿಜ್ಜಿ ಬಟ್ ಐ ವಾಂಟ್ ರಮ್ಯಾ ಟೀ ಬ್ಯಾಕ್ ಓಕೆ ಐ ವುಡ್ ಜಸ್ಟ್ ಸೇ ವಿಶ್ ಯು ಆಲ್ ದ ಲಕ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಯಾ ಥ್ಯಾಂಕ್ ಯು Thank you so much, Elton. Okay, Ramya T. Mataragla, your original self is needed. Next performance, you will come back, right? Yeah, sure. Stage panna competition panna incha pura avunde pundu. Anchanda matra finals poyara pundu prize tikkera pundu. Avin pura experience maltina winner ankle notiguleru. Our guest judge of the day, Sarita ma'am, please. ಫಸ್ಟ್ ಆಫ್ ಆಲ್ ನಾಡೊಂದಿತ್ತೇರೆ ಕಂಟೆಸ್ಟೆಂಟ್ ಏರ್ ಬಂದು ಹಿಂಗೆ ಕಂಟೆಸ್ಟೆಂಟ್ ಏರ್ ಬಂದು ಗೊತ್ತಾಗ್ತೈತಿ ದಿಸ್ ಈಸ್ ದ ಎಕ್ಸ್ಪೀರಿಯನ್ಸ್ ವಿಚ್ ಇವನ್ ಐ ಹ್ಯಾವ್ ಫೇಸ್ಡ್ ಇನ್ ಮೈ ಫೈನಲ್ಸ್ ಎನ್ನ ಫೈನಲ್ಸ್ ಲೂಸ್ ಆಯ್ರ ಕಾರಣನೇ ಎನ್ನ ಕಾಸ್ಟ್ಯೂಮು ಮಾತೆರ್ಲಕ್ಕ ಉಂಜೈತೀನಿ ಬಿಕಾಸ್ ದ ಕಾನ್ಸೆಪ್ಟ್ ಹೆಂಗೆ ದೆತ್ತೊಂದಿತ್ತಿನ ಗೊರಿಲ್ಲಾ ಕಾನ್ಸೆಪ್ಟ್ ಆ ಟೈಮಡು ಗೊರಿಲಾಡೆ ಯಾನು ಗೊರಿಲ್ಲಾ ಪಾಡ್ದು ಫೇಸ್ ಪೇಂಟ್ ಪಾಡ್ನಿ ಆ್ಯಂಡ್ ಹೆಂಗೆ ಜಡ್ಜಸ್ ನಾಡೊಂದಿತ್ತೇರು ಜಡ್ಜಸ್ ಐಂದ್ರದ ಬಗ ಜಗ್ಗೇಶ್ ನಾಡೊಂದಿತ್ತೇರು ಯಾನು ಓಲುಲ್ಲೆ ಬಂದು 30 ಮೆಂಬರ್ಸ್ ಇತ್ತೇರು ಸ್ಟೇಜ್ ಅಡೆಂಕು ಡ್ಯಾನ್ಸ್ ಮಲ್ಪುನಾಗ ದೇ ಒಂಜಿ ವಿಷಯಡ್ ಎನ್ನ ಇಡೀ ಗ್ರೂಪ್ ಪರ್ಫಾರ್ಮೆನ್ಸ್ ವಾಸ್ ಅ ಫ್ಲಾಪ್ ಅಟ್ಟ ಫ್ಲಾಪ್ ದಾದಾ ಪಂಡ ವೆರಿ ಬ್ಯಾಡ್ ಕಮೆಂಟ್ ಟಿಲ್ ಮೈ ಎಪಿಸೋಡ್ಸ್ 15 ಎಪಿಸೋಡ್ಸ್ ಮಲ್ತಿನ ದ ಫಸ್ಟ್ ಟೈಮ್ ಇನ್ ದ ಫೈನಲ್ಸ್ ಎಂಕ್ ಬ್ಯಾಡ್ ಕಮೆಂಟ್ ತಿಕ್ಕಿನಿ ಓನ್ಲಿ ಬಿಕಾಸ್ ಆಫ್ ಮೈ ಕಾಸ್ಟ್ಯೂಮ್ ఇంకా ಗೊತ್ತಾಯ್ಜಿ ಏರ್ ಬಂದು ಬಿಕಾಸ್ ಆಲ್ವೇಸ್ ಲುಕಿಂಗ್ ಸೇಮ್ ಬೊಕ್ಕ ಯಾನ್ ಅಂದಾಜು ಮಲ್ತೀನಿ ಬಿಕಾಸ್ ಆಲ್ವೇಸ್ ದ ಕಂಟೆಸ್ಟೆಂಟ್ ವಿಲ್ ಬಿ ಇನ್ ದ ಮಿಡಲ್ ಆ ಒಂಜಿಂದೆಟ್ಟೆ ಎಂಕ್ ಗೊತ್ತಾಂಡು ಓಕೆ ಶೀ ಈಸ್ ದ ಕಂಟೆಸ್ಟೆಂಟ್ ಬಂದು ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ಕೊರಿಯೋಗ್ರಫಿ ವೀಕ್ ಇತ್ತಂಡು ಬಿಕಾಸ್ ದ ಸೆಕೆಂಡ್ ಪಾರ್ಟ್ ಆಫ್ ಕೊರಿಯೋಗ್ರಫಿ ದೆರ್ ವಾಸ್ ನೋ ಇನಫ್ ಸ್ಟೆಪ್ಸ್ ಆತಿಜ್ಜಾನ್ ಬಿಕಾಸ್ ಓನ್ಲಿ ವಿತ್ ದೋಸ್ ಚೈನ್ ದಟ್ಸ್ ಆಲ್ ವಾಸ್ ದೇರ್ ಫಸ್ಟ್ ಓಕೆ ಯಾನ್ ದಾದನ ಎಡ್ಡೆ ಅವು ದ ಸಾಂಗ್ ಇಸ್ ವೆರಿ ಗುಡ್ ಡಿಫ್ರೆಂಟ್ ಆದ ಬರ್ಕೊಂಡು ಬಂದೆ ನೀಯೆ ಬಟ್ ದ ಸೆಕೆಂಡ್ ಹಾಫ್ ಕೊರಿಯೋಗ್ರಫಿ ವಾಸ್ ವೆರಿ ವೀಕ್ ಫಸ್ಟ್ ಓಕೆ ಲಿಟಲ್ ಬಿಟ್ ಆಫ್ ಥಿಂಗ್ಸ್ ವೇ ದೇ ಆ್ಯಂಡ್ ಸೆಕೆಂಡ್ ಹಾಫ್ಡು ಹೆಂಗೆ ಆತದಲ್ಲ ಇಂಪ್ರೆಸಿವ್ ಆಯ್ಜಿ ಬಟ್ ನೆಕ್ಸ್ಟ್ ಟೈಮ್ ಏಪಲ ಒಂಜಿಗೆ ದಿಸ್ ಈಸ್ ದ ವೆರಿ ವೆರಿ ಬ್ಯಾಡ್ ಥಿಂಗ್ ಪ್ಲೀಸ್ ಕಾನ್ಸೆಪ್ಟ್ ಮಲ್ಪನಾಗ ಕಂಟೆಸ್ಟೆಂಟ್ಸ್ಗೆ ಬೇತೆ ಕಾಸ್ಟ್ಯೂಮ್ ಕೊರಲೆ ಒಂಜೇ ಕಾಸ್ಟ್ಯೂಮ್ ಕೊರಜು ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್ ಪ್ರಾಬ್ಲಮ್ ಐ ಲಾಸ್ಟ್ ಮೈ ಫೈನಲ್ಸ್ ಬಿಕಾಸ್ ಆಫ್ ದಟ್ ಪ್ಲೀಸ್ ದಟ್ಸ್ ಇಟ್ ಇಸ್ But don't worry, you have a chance, next chance. So do your best in that. Okay? Don't worry. This is just an experience. Experience ಆನಾಗನೇ ಎಂಕ್ಲೆಗೆ ನೆಕ್ಸ್ಟ್ ನನ್ನಲ್ಲ ಜಾಸ್ತಿ ಮಲ್ಪೊಡು ಬಂದು ಬರ್ಕೊಂಡು ಎಕ್ಸ್ಪೀರಿಯನ್ಸ್ ಆನಾಗ ಇದು ಕರೆಕ್ಟ್ ಅದು ಮಲ್ಪರು ಎಂಕ್ಲೆಗೆ ಒಂಜಿಲ ಬ್ಯಾಡ್ ಕಮೆಂಟ್ ಕಿಚಿನಾಂಡ ಎಂಕಲು ಇಂಪ್ರೂವ್ ಅಪ್ಪುಜ ಇಟ್ ಹ್ಯಾಸ್ ಟು ಬಿ ದೇರ್ ಓಕೆ ಆಲ್ ದಿ ಬೆಸ್ಟ್ Thank you so much, Sarita ma'am. To self experience the onji patra pandere. But this is not your finals, correct? Har padina correct. Direct nalla step undu, kudunji chance undu. So if you have to reach the finals next, it is zabardast performance korodu. And I podanda, you have to be selected. So please put your hands together. Bappa, Ganpati Bappa, enondu play and results wait malple. Okay? All the very best. Thank you so much. Yes. ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಪವರ್ಡ್ ಬೈ ಘಡಿ ಡಿಟರ್ಜೆಂಟ್ಸ್ ಸಿಟಡೆಲ್ ಡೆವಲಪರ್ಸ್ ಹಾಗೂ prophippo.com. ನಮ್ಮ ಈ ವೇದಿಕೆಯಲ್ಲಿ ಮಮ್ಮೀಸ್ ಅಂದರೆ ಟಾಪ್ 11 ಕಂಟೆಸ್ಟೆಂಟ್ಸ್ ಲಕ್ಕಿ ಆಗಿದ್ದಾರೆ ಯಾಕೆಂದರೆ ಈ ಸೆಮಿಫೈನಲ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಆದರೆ ಈ ವೇದಿಕೆಯಲ್ಲಿ ಮಾಡುವಂಥ ಡಾನ್ಸ್ ಇಸ್ ಇಟ್ ಅ ಗುಡ್ ಡೇ ಆರ್ ಬ್ಯಾಡ್ ಡೇ ಅದು ಪ್ರದರ್ಶನ ನೀಡಿದ ನಂತರನೇ ಗೊತ್ತಾಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದಂಥ ಸ್ಪಾನ್ಸರ್ಸ್ ಟೆಕ್ನಿಕಾ ಇಂಡಸ್ಟ್ರೀಸ್, ಸ್ಮರಣಿಕಾ ಉಡುಪಿ, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್, ಮೆಡ್ಫಾ ಸಿರಮಿಕ್ಸ್ ಮಂಗಳೂರು, ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ವೇದಿಕೆ ಮೇಲೆ ಬರುವ ಮೊದಲು ವಿ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. Welcome back after the break to your favorite show. There is none other than Sun Pure Dance Mummy Dance Season 2, powered by Citadel Developers, Gadi Detergent and prophippo.com. ಖಂಡಿತ ಒಂದು ವೇದಿಕೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರುವಂಥದ್ದು ಏನು ಅಂತ ಕೇಳಿದ್ರೆ ಇದು ಸೆಮಿಫೈನಲ್ ವೇದಿಕೆ, ಅದರ ಜೊತೆಗೆ ಸೆಲೆಬ್ರೇಷನ್ ಅನ್ನುವಂಥ ಒಂದು
ಥೀಮ್ ಅನ್ನ ಕೊಟ್ಟಿರುವಂತ ರೌಂಡ್ ಇದು. ಹಾಗಾಗಿ ಎಲ್ಲೆಲ್ಲಿ ನೋಡಿದ್ರು ಕೂಡ ನಿಮಗೆ ಕಲರ್ಗಳು ಕಾಣ್ತಾ ಇರಬಹುದು. ಅದ್ರ ಜೊತೆಗೆ ಸೆಲೆಬ್ರೇಷನ್ಗೆ ಏನೇನೆಲ್ಲ ಬೇಕು ಅದೆಲ್ಲ ವೇದಿಕೆಯಲ್ಲಿ ಕಾಣ್ತಾ ಇರುತ್ತೆ. ಅದು ಯಾಕೆ ಅಂತ ಕೇಳಿದ್ರೆ ಸೆಲೆಬ್ರೇಷನ್ ಅನ್ನುವಂಥದ್ದು ನಮ್ಮ ಥೀಮ್. ಅಂಡ್ ಸೆಲೆಬ್ರೇಷನ್ ಅನ್ನ ತುಂಬಾನೇ ಅದ್ಭುತವಾಗಿ ಮಮ್ಮೀಸ್ ಅವರ ತಂಡದೊಂದಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರುವಂತ ಮಮ್ಮಿ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ, ಆ ಮಮ್ಮಿ ಇಲ್ಲಿ ತನಕ ತುಂಬಾ ರೀತಿಯ ವಿಧವಾಗಿರುವಂತಹ ಒಂದು ಮನೋರಂಜನೆಯನ್ನು ಕೊಟ್ಟು ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಅವರು ಕೈ ನೋಡಿ ಜ್ಯೋತಿಷ್ಯ ಬೇರೆ ಹೇಳ್ತಾರೆ. ಲಾಸ್ಟ್ ರೌಂಡ್ ಅಲ್ಲಿ ಯಕ್ಷಗಾನದ ಒಂದು ಥೀಮ್ ಅನ್ನ ಹಿಡ್ಕೊಂಡು ಬಂದಿದ್ರು. ಇವಾಗ ಮರಾಠಿ ಸೆಲೆಬ್ರೇಷನ್ ಅನ್ನುವಂತ ಒಂದು ವಿಚಾರವನ್ನ ಹಿಡ್ಕೊಂಡು ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕವಿತಾ ರಾವ್ ಅವರು. ಸೊ ಎರಡು ಕೈನ ಒಂದು ಮಾಡಿ ಜೋರಾಗಿರುವಂತಹ ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ಕವಿತಾ ರಾವ್ ಆನ್ ದ ಸ್ಟೇಜ್. मल्हारवारी मोतियान द्यावी भरून, नाहीतर देवा देवा मी जातो दुरून. आई भवानी तुझ्या कृपेने तारसी भक्ताला, आई भवानी तुझ्या कृपेने तारसी भक्ताला. अगाध महिमा तुझी माऊली वारी संकटाला, अगाध महिमा तुझी माऊली वारी संकटाला. आई कृपा करी माझ्यावरी जागवी तो रात सारी, आई कृपा करी माझ्यावरी जागवी तो रात सारी. आज गोंधळाला ये गोंधळ मांडला भवानी, गोंधळाला ये गोंधळ मांडला गंबे, गोंधळाला ये गोंधळ मांडला भवानी, गोंधळाला ये गोंधळ मांडला गंबे, गोंधळाला ये. गळ्यात घालून कवड्याची माळ, पायात बांधिली चाळ, हातात परडी तुला गावडी वाजवी तो संबळ. धगधग त्या ज्वालेतून आली तूच जगन्माता, भक्ती दाटून येते आई नाव तुझे घेता. आज गोंधळाला ये गोंधळ मांडला भवानी, गोंधळाला ये गोंधळ मांडला भवानी, गोंधळाला ये गोंधळ मांडला भवानी, गोंधळाला ये गोंधळ मांडला गंबे, गोंधळाला ये. रात्रंदील संबळ फुलवितो दिवटी दीपकळी, आम्ही अंबेचे गोंधळी, आम्ही अंबेचे गोंधळी, आम्ही अंबेचे गोंधळी. घरोघरी हिंडतून गोंधळ आईचा मांडतो, आईचा मांडतो न गोंधळ देवीचा मांडतो. भवानी 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 बसली ओठी गळी, आम्ही अंबेचे गोंधळी, अंबेचे गोंधळी, आम्ही अंबेचे गोंधळी. क्या बात, ಸೂಪರ್ 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 ಫ್ಯಾಂಟಾಸ್ಟಿಕ್. ಅಂಡ್ ಮರಾಠಿ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದೀರಾ ನೀವು. ಇವಾಗ ನಾನು ಕೇಳಿದಾಗ ಉತ್ತರ ಕೊಡಬೇಕು. ನಕ್ರು ಗೋಕಾಲ್ಯ
ನನಗೆ ನಗಡ್ಲಿಕ್ಕೆ ಮಾತ್ರ ನೆಗಡ್ಲಿಕ್ಕೆ ಮಾತ್ರ ಗೊತ್ತಾ? ಅಲ್ಲ, ನೀವು ಮರಾಠಿ ಕಾನ್ಸೆಪ್ಟ್ ಅಲ್ವಾ? ನೋಡಿ, ಒಂದು ಮರಾಠಿ ಕಾನ್ಸೆಪ್ಟ್ ಅಂದಮೇಲೆ ಏನೋ ಇರ್ಬೋದು, ಅದಕ್ಕೆ ಇನ್ವಾಲ್ವ್ ಆಗಬೇಕು, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನೀವು ತಿಳ್ಕೋಬೇಕು. ನಕ್ಕರ್ಗೆ ಹೋಗಲ್ಯಕ ಅಂದ್ರೆ ಎಂತ? ಊಟ ಮಾಡಾಯ್ತಾ ಅಂತ? ಇನ್ನು ನೆಕ್ಸ್ಟ್ ಅದನ್ನೇ ಕಲೀಲಿಕ್ಕೆ ಶುರು. ನಕ್ಕರ್ಗೆ ಹೋಗಲ್ಯಕ ಅಂತ, ಮಕ್ಕರ್ಗೆ ಹೋಗಲ್ಯಕ, ಮಕ್ಕರ್ಗೆ ಹೋಗಲ್ಯಕ, ಮುಕ್ರು ನೋಡಿ, ಒಂದು ಪರ್ಫಾರ್ಮೆನ್ಸ್ ಅಂತ ಬಂದ ಮೇಲೆ ನೀವು ಮರಾಠಿ ಕಾನ್ಸೆಪ್ಟ್ ತಗೊಂಡಿದ್ದೀರಾ, ನಿಮ್ಗೆ ಅಟ್ಲೀಸ್ಟ್ ಮರಾಠಿ ಬರದೇ ಇದ್ರೂ ಪರವಾಗಿಲ್ಲ, ಬಟ್ ಇನ್ನೊಬ್ಬರು ಮಾತಾಡ್ತಿರೋವಂಥದ್ದು ಮರಾಠಿ ಅಲ್ಲ ಅಂತ ಆದ್ರೂ ಗೊತ್ತಾಗ್ಬೇಕು ನಿಮಗೆ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ರಿ. ಆ್ಯಂಡ್ ಒಂದು ಸ್ವಲ್ಪ ಹೇಳಿ, ಏನು ಕಾನ್ಸೆಪ್ಟ್ ಇದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಒಂದು ಸ್ವಲ್ಪ. ಏನಿದು ಆಕ್ಚುಲಿ? ಮೈಕ್ ಹತ್ರ ಹಿಡಿಬೇಕು. ಗೋಂದಲ್ ಫೆಸ್ಟಿವಲ್ ಅಲ್ಲಿ ಅವರು ಈ ಪರ್ಫಾರ್ಮೆನ್ಸ್ ಕೊಟ್ಟು ದೇವರಿಗೆ ಸಂತೋಷ ಮಾಡ್ತಾ ಇದ್ದಾರೆ, ಅಂಬಾ ಭವಾನಿಗೆ. ಎಲ್ಲಾಗೋದು ಇದು? ಮಹಾರಾಷ್ಟ್ರದಲ್ಲಿ ಆಗೋದು? ಹೌದು, ಅವರದ್ದು ಅದು ಲಾವಣಿಯಲ್ಲಿ ನಾವು ಹಾಕ್ಲಿಲ್ಲ, ನಮ್ಮದು ಫೆಸ್ಟಿವಲ್ ಅಲ್ಲಿ ನಾವು ಹೇಗೆ ದೇವರನ್ನು ಹೊಗಳ್ಬಹುದು ಅಂತದ್ದು ಮಾಡಿ. ನೀವು ನೋಡಿದ್ದೀರಾ ಇದನ್ನ ಹೋಗಿ ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದಲ್ಲೆಲ್ಲ ಫಿಲ್ಮ್ ಅಲ್ಲೆಲ್ಲ ಕಣ್ಣಾರೆ ಕಂಡ್ರು ಪರಂಪರೆ ನೋಡ್ಬೇಕು ಅಂತ ಹೇಳಿದ್ದಾರೆ, ಬಟ್ ಕೊರಿಯೋಗ್ರಾಫರ್ನ ನಂಬಿ ನೀವು ಮಾಡಿದಿರಾ. ಇನ್ನೊಂದು ವಿಷಯ, ನೀವು ಆಸ್ಟ್ರಾಲಜರ್ ಅಂತ ಹೇಳ್ತಾ ಇದ್ರಿ ನೀವು, ಬಟ್ ನೀವು ಹೇಳ್ದಂಗೆ ಆಯ್ತು. ಮೊನ್ನೆ ಹೇಳಿದ್ರಿ ಲಾಸ್ಟ್ ರೌಂಡ್ ಅಲ್ಲಿ ನಿಮ್ಮ ಅನ್ಯೋನ್ಯತೆ ಅರುಣ್ ಆಳ್ವಾಸ್ ಸರ್ ಜೊತೆ ಚೆನ್ನಾಗಿದೆ, ಬಟ್ ಗಲಾಟೆ ಆಗುತ್ತೆ ಅಂತ. ಹಂಗೆ ಆಯ್ತು, ಅವ್ರು ನನಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದಿದ್ದು ನನಗೇನೆ. ಓಕೆ, ಎನಿವೇಸ್. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡುವಾಗ ನೀವು ಮೊಮ್ಮಕ್ಳಿರೋಂಥ 30 ವರ್ಷದ ಅಜ್ಜಿ ಅಂತ ಯಾರಿಗೂ ಗೊತ್ತಾಗಲ್ಲ. 30 ವರ್ಷದ ಅಜ್ಜಿ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಹೇಳ್ಬಾರ್ದಂಗೆಲ್ಲ ನೀವು. ಅಲ್ಲ, ಮೈಕ್ ಹತ್ರ ಹಿಡೀರಿ. ಏನು ಅಸ್ಟ್ರಾಲಜರ್ ಸತ್ಯ ಹೇಳಲೇಬೇಕು. ಓಕೆ, ಯೂಸ್ ಆಗುತ್ತೆ. ಇನ್ನಷ್ಟು ಸತ್ಯಗಳನ್ನ ಕೇಳ್ತೀನಿ, ಅವರ ಜಡ್ಜ್ಮೆಂಟ್ ಕೇಳಿದ ಮೇಲೆ ನಾನು ಕೇಳ್ತೀನಿ ನಿಮ್ಮ ಹತ್ರ. ಫಸ್ಟ್ ಆಫ್ ಆಲ್ ಚಿರಶ್ರೀ ಅಂಜನ್ ಅವರು ಏನ್ ಹೇಳ್ತಾರೆ ಅಂತ ನಾವಂತೂ ಕಾತರದಿಂದ ಕಾಯ್ತಾ ಇದೀವಿ. ದಾವಿಗೋ, ಫಸ್ಟ್ ನೀವು ಮರಾಠಿಯಲ್ಲಿ ಮಾತಾಡ್ಬೇಕು ಇವಾಗ. ಯೋರ್ ಕಾನ್ಸೆಪ್ಟ್ ವಾಸ್ ಚೆನ್ನಾಗಿತ್ತು. ಕಾನ್ಸೆಪ್ಟ್ ನಾನು ಮ್ಯಾಂಗ್ಳೂರಲ್ಲಿ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನೋಡೋದು ಆ್ಯಕ್ಚುಲಿ. ಥ್ಯಾಂಕ್ ಯು. ಆ್ಯಂಡ್ ಕಾಸ್ಟ್ಯೂಮ್ ವಾಸ್ ಗುಡ್, ಎಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ, ಡಿಫ್ರೆಂಟ್ ಕಾಸ್ಟ್ಯೂಮ್. ಆ್ಯಂಡ್ ಅದೇ ಅಟ್ ದಿಸ್ ಏಜ್ ಯೋರ್ ಎನರ್ಜಿ ಲೆವೆಲ್ ವಾಸ್ ಆಸಮ್. ಥ್ಯಾಂಕ್ ಯು. ಚಪ್ಪಾಳೆ ಕೊಡಿ, ಚಪ್ಪಾಳೆ. ಎಸ್. ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಯು ಕ್ಯಾರಿಡ್ ಇಟ್ ಔಟ್ ದ ಹೋಲ್ ಪರ್ಫಾರ್ಮೆನ್ಸಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಇಟ್ ವಾಸ್ ದ ಸೇಮ್ ಗುಡ್. ಬಟ್ ಅದೇ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಮಿಸ್ ಆಯಿತು. ಆ್ಯಂಡ್ ದ ಟೀಮ್ ವಾಸ್ ಆಲ್ಸೋ ಗುಡ್, ಬಟ್ ದ ಪೀಪಲ್ ಆನ್ ದ ಲೆಫ್ಟ್ ಸೈಡ್ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಿಸ್ ಆಯಿತು. ಸೊ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬೆಟರ್ ಮಾಡಿ. ಆಲ್ ದ ಬೆಸ್ಟ್. ಓಕೆ. ಆ್ಯಂಡ್ ಇವಾಗ ನಮ್ಮ ಅರುಣ್ ಆಳ್ವಾಸ್ ಸರ್ ಅವರು ಫಸ್ಟ್ ಹೆಂಗಿದ್ದೀರಾ ಅಂತ ಇದು ಮರಾಠಿನಲ್ಲಿ ಕೇಳ್ತಾರೆ ಅವರು. ಇನ್ನೊಬ್ಬರಿಗೆ ಹೇಳ್ಕೊಡೋದು ಮಾತ್ರ ಅಲ್ಲ, ನೀವು ಹೇಳಬೇಕು. ಕವಿತಾ ಮ್ಯಾಮ್, ನಮಸ್ತೆ. ಅಕ್ಕ ಕೋಚಾಚ ಒಂದು ಅನ್ನ ತಂದಿರೇ ಗೊತ್ತು. ನಕ 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 ಹೇಳಿ, ನಕ ನಕ ನೀವೇ ಹೇಳಿ ಸರ್. ತಕ ನಕ ನಕ ಹುಷಾರಿದ್ದಾರೆ ಅಂತ ಹೇಳಿ. ತೊಕ್ಕಂಜಕ ಚಕತ ರೂಪೇಶ್ ಕನ್ಫ್ಯೂಸ್ ಆಗುಂಡು. ಅದಿರು ಪನ್ನ ಸತ್ಯನೇ ವಟಾರ ಬನ್ನಿರು ಅವತ್ಲ ಗೊತ್ತಾ ಬುಜ ವಟಾರ ಬನ್ನದೆ ಧರ್ಮದಿಗ್ನ ಪಣಂ ಬೋಪುನಿರು. ನೋ ಪ್ರಾಬ್ಲಮ್ ಸರ್. ಎಂಚೊಲ್ಲರೊಂದು ಕೇಂಡಿ ಅನ್ನಾರ ಸತ್ಯ ಅದೇವು. ಓಕೆ, ಕಲ್ತಿದ್ದು ಬಂದೆ ಹುಷಾರಲ್ಲ ಅಂದ್ರೆ ಪ್ಲೀಸ್. ಎಸ್ ಕವಿತಾ ಮ್ಯಾಮ್, ನಿಮ್ಮ ಸ್ಟಾರ್ಟಿಂಗ್ ಬಿಗಿನಿಂಗ್ ಒಳ್ಳೆ ಎನರ್ಜಿ ಇತ್ತು, ಆಮೇಲೆ ಡ್ರಾಪ್ ಆಗ್ತಾ ಬಂತು. ಆದರೆ ನಿಮ್ಮ ಗ್ರೂಪ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರಿಂದ ಆ ಒಂದು ನಿಮ್ಮ ಮಿಸ್ಟೇಕ್ ಅಲ್ಲಿ ಕಾಣ್ತಾ ಇರಲಿಲ್ಲ. ಸೊ ನಮ್ಗೆ ಗೊತ್ತಾಗಿತ್ತು ಸ್ಟಾರ್ಟಿಂಗ್ ತುಂಬ ಎನರ್ಜಿ ಇತ್ತು. ಆಮೇಲೆ ನೀವು ಏನು ಮಾಡ್ತಿದ್ರಿ, ಯಾವಾಗ ಸಾಂಗ್ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ರಿ, ಒಮ್ಮೆ ಆಗಲಿ ಅಂತೇಳಿ. ಸೊ ನಿಮ್ಮ ಏಜಿಗೆ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರ, ತುಂಬ ಒಳ್ಳೆ ಮಾಡಿದ್ದೀರ. ಎನರ್ಜಿ ನಿಮ್ಮ ಏಜಿಗೆ ಸೂಪರ್. ಎಲ್ಲೂ ನೀವು ನಿಮ್ಮ ಹತ್ರ ಒಂದು ನಮ್ಗೆ ಗೊತ್ತಾಗಿತ್ತು, ಬಟ್ ನೀವು ಅದನ್ನು ತೋರಿಸ್ಕೊಡ್ತಿರ್ಲಿಲ್ಲ. ನೀವು ಫ್ರಂಟಿಗೆ ಬರುವಾಗ ಕರೆಕ್ಟ್ ಮಾಡ್ತಿದ್ದೀರ, ಅದೇ ನೀವು ಬ್ಯಾಕಿಗೆ ಹೋದ ತಕ್ಷಣ ಸ್ವಲ್ಪ ಅಲ್ಲೇ ಡ್ರಾಪ್ ಆಗ್ತಿತ್ತು. ಓಕೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು, ಸೂಪರ್. ಆಲ್ ದ ಬೆಸ್ಟ್. ಕಡೆಯದಾಗಿ ನಮ್ಮ ಎಲ್ಟನ್ ಮಾಸ್ಕರೇನಸ್ ಪ್ಲೀಸ್. Overall presentation, eng mast stand. Right from the fire thing, flames, costume, and everything. Okay, and beginning was perfect. Start at death and boys battere, girls battere, ear battere, superb. Okay, nadu to ದಾದ ನಂಗೆ ಗೊತ್ತಿಚ್ಚಿ ಅವು ಫೈರ್ದೊಂದು ಗೆಂಡ
ಒಂಜೊಂಜಿ ಎಡೆ ಪೂರ್ಣ ಮಾತನ ಮೈಟ್ ಹಿಂಗೆ ದಾದ ಗೊತ್ತಿಚ್ಚಿ ಬಟ್ ಪೂರ ಸ್ಟೆಪ್ಸ್ ಪೋಂಡ್ ಓಕೆ ಅಗೇನ್ ಯು ಕ್ಯಾರಿಡ್ ವೇರ್ ಐಲ್ ಟೆಲ್ ಯು ಏನೊಂಜಿ ಫಾರ್ಮೇಷನ್ ಮಂತರ್ ಓಕೆ ಬಾಯ್ಸ್ ಗರ್ಲ್ಸ್ ಒಂಜಿ ಫಾರ್ಮೇಷನ್ ಮಂತೇರಿ ನಡು ಅವು ಒಂಜಿ ಪತೊಂದು ಬತ್ತಾರ ದಟ್ ಆಟಿಟ್ಯೂಡ್ ವಾಸ್ ಸೂಪರ್ಬ್ ಇರ ಒಂದು ಪತೊಂದು ಬತ್ತಾರ ಯು ಆರ್ ಲೈಕ್ ಫೀಲಿಂಗ್ ಪ್ರೌಡ್ ಟು ಗೆಟ್ ಇಟ್ ಯಾ ದ್ಯಾಟ್ ಅಗೇನ್ ದಿ ಇಯರ್ ಕುಡ ಸ್ಟಾರ್ಟ್ ಅಂಡ್ ಓಕೆ here but again no commendable for your age what you're doing is superb, hats off to you, but again I would say improve malplay. You have the potential undu ijjandatte correct. The way of see facial 100%, body also 100%, matra ulai ondundu olage agtide, you have to get it out. Okay, and other teammates also, they have done a fab job here and there. Steps mistakes that's okay. Step mistake ana bejariji formation yeppalla miss malpochi which you kept it at formation tight ittan, that is why she was okay. The whole presentation was looking nice. Okay, thank you so much and all the best. ಎಸ್, 3 ಜನ ಜಡ್ಜಸ್ ಅವ್ರ ಕಮೆಂಟ್ ಅನ್ನ ಕೊಟ್ಟರು ಅಂಡ್ ಇವಾಗ ಸರಿತಾ ಅವರು ಯಾವ್ದು ಸರಿ ಅಂತ ಹೇಳ್ತಾರೆ. ಸೊ ಓಟು ಸರಿತಾ ಮ್ಯಾಮ್. ಮಸ್ತ್ ಕ್ಯೂಟ್ ಮಮ್ಮಿ ಪನೋಲಿಯನ್ ಎತ್ತು ಕ್ಯೂಟ್ ಪಂಡ ಇಂಕಂದು ಏನಿತ್ತು ಶಾರ್ಟ್ ಅದು ಕ್ಯೂಟ್ ಸ್ಮೈಲ್ ಇತ್ತದು ಮಲ್ಪನ ಮಮ್ಮಿ ದಟ್ ಟು ಇನ್ ಅ ಮೇಲ್ ಡ್ರೆಸ್. ಇಟ್ ವಾಸ್ ರಿಯಲಿ ನೈಸ್. ఒక ఇర్న ఏజ్కి ఇర్ మల్పున దట్ ఇస్ ఐ కెన్ సే లైక్ దిస్. ఆర్ పండ్లకనే L10 పండ్లకనే కరెక్ట్. ఫస్ట్ వాజ్ వెరీ గుడ్, ద ఫార్మేషన్స్ ఎవ్రీథింగ్, బట్ ఇర్న ఎనర్జీ ಡ್ರಾಪ್ ಅಂಡ್ ಮಸ್ತ್ ಡ್ರಾಪ್ ಅಂಡ್ ಮೋಸ್ಟ್ಲಿ ಇರಕ್ ಬ್ರೀದಿಂಗ್ ಪ್ರಾಬ್ಲಮ್ ಒಂಚೂರು ಅಂದಲ್ಪ. ಎಸ್, ಇನ್ ದ ಮಿಡಲ್ ಅದೇ ಒಂಚ ಅಂದೇಟು ಇರು ಆ ಬ್ರೀದಿಂಗ್ದು ಮಲ್ಪನಾಗ ಇರ್ನ ಸ್ಟೆಪ್ಸ್ ಸ್ವಲ್ಪ ಪೋತುಂಡು ಒಂತೆ ಮಿಡಲ್. ಅಗೇನ್ ಯು ಕ್ಯಾರಿಡ್ ಔಟ್, ಅಗೇನ್ ಸೇಮ್ ಥಿಂಗ್ ಹ್ಯಾಪನ್ ಅಂಚಾದ ಪೋಡು. ಬೊಕ್ಕ ಕೆಲವು ಸ್ಟೆಪ್ಸ್ ಕ್ಲಿಯರ್ ಮಲ್ಪಲೆ ನಿಕಲು ಕೆಲವು ಇಂಡಿಯನ್ ಫಾರ್ಮ್ಸ್ ನಿಕಲು ಕ್ಲಿಯರ್ ಮಲ್ತಿಜಿ ನಾನು ಗೊತ್ತಬ್ಜದ ಸ್ಪೆಷಲ್ ಸ್ಟೆಪ್ ಇಂಚ ಒಂಜಿ ಸ್ಟೆಪ್ ಮಲ್ತಾರೆ ಕಾರ್ ದೆರ್ಪುನ. ಆ ಕಾರ್ ಕ್ಲಿಯರ್ ಅದು ದೆರ್ತೊಂದಿಜ್ಜಂಡು ಮಾತೆಲ್ಲ ನಿಕಲು ಡ್ಯಾನ್ಸರ್ಸ್ ಆನಾಗ ಕ್ಲಿಯರ್ ಅದು ಕಾರ್ ದೆರ್ ಯಾ ಕ್ಲಿಯರ್ ದ ಲೆಗ್ ಮೂವ್ಮೆಂಟ್ ಶುಡ್ ಹ್ಯಾವ್ ಬೀನ್ ಸ್ಟಿಲ್ ಮೋರ್ ಆ್ಯಂಡ್ ದ ಪಾಯಿಂಟೆಡ್ ಟೋಟ್ಸ್ ಅವು ಪೂರ ಕರೆಕ್ಟಾದ ಮಲ್ತದ ನಾನು. ಆ್ಯಂಡ್ ಎನರ್ಜಿ ಲೆವೆಲ್ ದಿಸ್ ಈಸ್ ಇನಫ್. 3 minutes ನಿಕ್ಲೆಗೆ ಸ್ಟೇಜ್ ತಿಕ್ಕೊನಿ. ಆ 3 minutes ಯು ಶುಡ್ ಥಿಂಕ್ ದಟ್ ಎಸ್ ಐ ಹ್ಯಾವ್ ಟು ಗಿವ್ ದ ಪರ್ಫಾರ್ಮೆನ್ಸ್. ಓಕೆ, ವಾಟ್ ಎವರ್ ಇಟ್ ಇಸ್ ಆ 3 minutes ನಿಕಲ್ ಯೂಸ್ ಮಲ್ಪ್ಲೆ. ಓಕೆ, ಬಟ್ ಓವರ್ ಆಲ್ I'll tell you 47 mummy is really cute. Thank you. ಎಸ್, ತುಂಬಾನೇ ಬ್ಯೂಟಿಫುಲ್ ಆಗಿರೋ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಾಯಿತು. ಖಂಡಿತ ಈ ಒಂದು ಎಪಿಸೋಡ್ ನಿಮಗಂತೂ ತುಂಬಾನೇ ಖುಷಿಯಾಗಿರುತ್ತೆ. ಆದರೆ ಒಂದು ಕೆಲಸ ಮಾತ್ರ ಬಾಕಿ ಇದೆ. ಅದೇನಪ್ಪ ಅಂದರೆ ಯಾವ ಮಮ್ಮಿ ಹೋಗ್ತಾರೆ ಡೇಂಜರ್ ಝೋನ್ ಆ್ಯಂಡ್ ಯಾವ 2 ಮಮ್ಮೀಸ್ ಹೋಗ್ತಾರೆ ಸೇಫ್ ಝೋನ್. ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಸದ್ಯಕ್ಕೆ ನೀವು ನೋಡ್ತಾ ಇರೋವಂಥದ್ದು ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಪವರ್ಡ್ ಬೈ ಗಡಿ ಡಿಟರ್ಜೆಂಟ್, ಸಿಟಡೆಲ್ ಡೆವಲಪರ್ಸ್, prophipo.com, ಅದೇ ರೀತಿ ಜನಪ್ರಿಯ ರೈಸ್ ಕಾರ್ಪೊರೇಷನ್. ಒಂದು ಬ್ರೇಕ್ ಆದಮೇಲೆ ಮತ್ತೆ ಬರ್ತೀನಿ ವಿತ್ ದ ಮಮ್ಮೀಸ್. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. Dance, mommy dance, 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 dance, mommy dance. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್ ಟು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ವೀಕ್ಷಕರೇ, ನಾವೆಲ್ಲರೂ ನೋಡ್ತಾ ಇದ್ದೇವೆ ಸೆಮಿಫಿನಾಲೆ ರೌಂಡ್ ಇನ್ ಸೆಲೆಬ್ರೇಷನ್ಸ್. ಈ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾ ಇರುವಾಗ ಒಂದು ಪುಟ್ಟ ವಿರಾಮವನ್ನು ತಗೊಂಡಿದ್ವಿ. ಆದರೆ ಈಗ ಎಪಿಸೋಡ್ ಸ್ಟಾರ್ಟ್ ಆದ್ಮೇಲೂ ಕೂಡ ಸೆಲೆಬ್ರೇಷನ್ಗೆ ಒಂದು ಪುಟ್ಟ ವಿರಾಮ. ಯಾಕಂದ್ರೆ ಇಂದಿನ ಸಂಚಿಕೆಯ 3 ಮಮ್ಮೀಸ್ನ ಪರ್ಫಾರ್ಮೆನ್ಸಸ್ ಆಗಿದೆ. ಸೇಫ್ ಝೋನಿಗೆ ಯಾರು ಹೋಗ್ತಾರೆ, ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ ಅಂತ ಗೊತ್ತಾಗುವಂತಹ ವೇಳೆ. ಅದರ ಮೊದಲು ಇಂದಿನ ಸಂಚಿಕೆಯ 3 ಮಮ್ಮೀಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೀನಿ ಶೆಟ್ಟಿ, ರಮ್ಯಾ ಟಿ ಹಾಗೂ ಕವಿತಾ ರಾವ್ ಅವರು. ಓಕೆ, ನಮ್ಮ ಇಂದಿನ 3 ಮಮ್ಮೀಸ್ ಇಲ್ಲಿ ರೆಡಿ ಆಗಿದ್ದಾರೆ. ರೀನಿ ಶೆಟ್ಟಿ ಅವರು ಡಾನ್ಸ್ ಆದ್ಮೇಲೆ ಇನ್ನಷ್ಟು ಪಿಂಕ್ ಆಗಿ ಬ್ಲಶ್ ಮಾಡ್ಕೊಳ್ತಾ ಇದ್ದಾರೆ, ಪಿಂಕ್ ಡಾಲ್ ತರ ಕಾಣ್ತಾ ಇದ್ದಾರೆ. ರಮ್ಯಾ ಟಿ ಅವರು ಪರ್ಫಾರ್ಮೆನ್ಸ್ ಆಗಿ ಕೂಡಲೇ 10 ಅದ್ರ ಮೇಲೂ 10 ಕಣ್ಣೆಲ್ಲ ಕೆಂಪಾಗಿದೆ, ಮ್ಯಾಚಿಂಗ್ ಆಗಿದ್ದೀರಾ. ಇಲ್ಲಿ ಮೇಡಮ್ ಅವರು 10 ಇದ್ದ ಮೀಸೆ ಪೂರ ಹೋಗಿದೆ ಅಲ್ವಾ? ಓಕೆ, ನಾವು ಇಟ್ಸ್ ಓವರ್ ಟು ದ ಜಡ್ಜಸ್. ಎಸ್, ಐ ಯು ರೆಡಿ? ಓವರ್ ಟು ದ ಜಡ್ಜಸ್. ಎಲ್ಟನ್ ಪ್ಲೀಸ್. ಲಾಸ್ಟ್ ಟೈಮ್ ನಮ್ಮ ಒಂಜಿ ಸೇಫ್ ಮಂತ್ ಬೊಕ್ಕ ರಡ್ ಡೇಂಜರ್ ಝೋನ್ ದಿ ಒಂದಿತ್ತ.
Okay, so nama discuss mantadu all four of us we discussed and conclusion dada panda this time will not keep one is safe and two is in danger zone. This time we'll pick out of 3 we'll pick the best performer of the episode. Okay, so mujhet year best perform antadere everything which includes presentation, dance, choreography, costumes, props, pura and entertainment. Okay, so Avan, That is for this episode only. only this episode. Yes. Okay. Okay, next episode next mujhe diye only ancha. Okay, Smiles, wide smiles. Nikhil teleport man, the judges have decided this. So smiles and now the discussion. Super mom. ಪೂರ ಇಂಚಿ ಎ ಪಾಯಿಂಟ್ ಮಲ್ತೊಂದುಲ್ಲೇರ ವಾಟ್ ಇಸ್ ದಿಸ್ Okay, inni judges safe ಆರೆ try ಮಾಡ್ತಂದಿಲ್ಲ. correct. Super mom by there. So everything goes on to the super mom. yes see all for me okay Okay, over to you. okay it was very good ಮಾತ್ ಫಸ್ಟ್ ಆಫ್ ಆಲ್ ನಾನು ಪನ್ಯರ ಇಷ್ಟಪಡ್ಬೇ ಬಂಡ ಮಾತ ಮಾಮ್ಸ್ ನಕಲು 3 ಜನಲ ಮಸ್ತ್ ಸೋಕ್ ಮಲ್ತದ ಬಿಕಾಸ್ ಬೀಯಿಂಗ್ ಎ ಮಾಮ್ ಟೇಕಿಂಗ್ ಕೇರ್ ಆಫ್ ಫ್ಯಾಮಿಲಿ ಇದೊಂದು ಜೋಕ್ಲೇನು ಸ್ಕೂಲು ಕಡಬ್ಡದು ಕಾಣ್ಯದ ಬ್ರೇಕ್ಫಾಸ್ಟ್ ಮಲ್ತದ ಪೂರ ಗೊತ್ತುಂಡು ಅಡುಗೆ ಮಲ್ತದ ಪೂರ ಮಲ್ತದ ನಾಗ ಎಂಕ್ಲೆಗ್ ಪ್ರಾಕ್ಟೀಸ್ ಮನ್ಪುನ ಟೈಮ್ ಇಜ್ಜಿ ನನ್ನ 5 months ಎನ್ನ ಫ್ಯಾಮಿಲಿ ಹಿಡ್ದು ದೂರ ಇತ್ತ ಎನ್ನ ರಿಯಾಲಿಟಿ ಶೋ ಅನ್ನಾಗಲ್ಲ ಸೇಮ್ ಥಿಂಗ್ ಮೈ ಹಸ್ಬೆಂಡ್ ಯೂಸ್ ಟು ಟೇಕ್ ಕೇರ್ ಆಫ್ ಮೈ ಕಿಡ್ಸ್ ಕುಕ್ಕಿಂಗ್ ಹಿಡ್ದು ಕುಜಲ್ ಕಟ್ಟು ನೆಡ್ದು ಎನ್ನ 2 ಪೊಂಜೋಕುಲು ಉಳ್ಳೇರ ಸೊ ಆಕ್ಲೆ ನಾ ಕುಜಲ್ ಕಟ್ಟು ನೆಡ್ ಸಮೇತ ಅರೆ ಕೇರ್ ತಂದೀನಿ ನಾನು ಇಡೀ ದಿನ ಪ್ರಾಕ್ಟೀಸೇ ಮಾಡ್ತಿದ್ದೀನಿ ಸೊ it is really a very good job, great job Panolian. Okay, so first of all I'll give a clap for you all. Second thing it incline the best performer today. The best performer goes to Kavita. Wow. Congratulations. Performer of the day is Kavita ma'am. Congratulations. Yes, one big huggy for now and well done guys. Nothing to feel bad about. Judgment you will know by the end of the episode. Thank you so Kavita, much. congratulations. Don't feel bad. Put your effort. Ramya and Reena, don't feel bad. You put your effort. There is a chance. Okay, take it as a positive one. ವೀಕ್ಷಕರೇ, ಜೀವನ ಅಂದಮೇಲೆ ಕಭಿ ಖುಷಿ ಕಭಿ ಗಮ್, ಕಾಂಪಿಟೇಷನ್ ಅಂದಮೇಲೆ ಕಭಿ ಸೋಲು ಕಭಿ ವಿನ್. ಸೊ ಏನು ಆಗಿದ್ರು ಯಾರು ಸೇಫ್ ಯಾರು ಡೇಂಜರ್ ಝೋನ್ಗೆ ಹಾಕದೆ ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಕವಿತಾ ಅವರು ವಿನ್ ಆಗಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕಾದ್ರೆ ಕೀಪ್ ವಾಚಿಂಗ್ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಓನ್ಲಿ ಆನ್ ನಮ್ಮ ಟಿವಿ. Mommy dance.